राम 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 हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ದೀಕ್ಷಾ ತರಗತಿಗೆ ಸುಸ್ವಾಗತ. ಶ್ರೀ ಚೈತನ್ಯ ಶಿಕ್ಷಾಮೃತ ಮುಂದುವರೆದ ತರಗತಿ ಪೀಠಿಕೆ, ಅದನ್ನು ಮುಂದುವರಿಸುತ್ತಾ ಇದ್ದೇವೆ. ಇವತ್ತು ಇದರಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೊನೆಯದಾದ ಉಪದೇಶವನ್ನು ಏನು ಮಾಡಿದ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಹರೇ ಕೃಷ್ಣ. ಈಗ ಎಲ್ಲರೂ ವಿಡಿಯೋ ಯಾರಿಗಾದ್ರೂ ಹೋಸ್ಟ್ ಮಾಡಿ ಮಾತಾಜಿ. ಯಾಕೆ ಗೊತ್ತಾ? ಮಾಡಿದೀನಿ. ಯಾರಿಗ್ ಮಾಡಿದ್ದೀರಿ? ಸುಮಂಗಲ ಮಾತಾಜಿಗೆ ಮಾಡಿದೀನಿ. ಮಾತಾಜಿ ಸುಮಂಗಲ ಮಾತಾಜಿ, ಸ್ವಲ್ಪ ಎಲ್ಲರೂ ವಿಡಿಯೋಗಳು ಬಂದ್ ಮಾಡ್ಬಿಡಿ. ಯಾಕೆಂದ್ರೆ ಇಲ್ಲಿ ವಿಡಿಯೋ ಮ್ಯೂಟ್ ಮಾಡ್ಬಿಡಿ ಎಲ್ಲರಿಗೂ. ಹರೇ ಕೃಷ್ಣ. ಕೊನೆಯದಾಗಿ ಭಗವಂತ ಕಾಂತಾಮಣಿ, ಓಕೆ. ಕೊನೆಯದಾಗಿ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಉಪದೇಶ ಏನ್ ಕೊಟ್ಟಿದ್ದಾನೆ? ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಎಲ್ಲಾ ಧರ್ಮಗಳನ್ನು ತೊರೆದು ನನಗೆ ಶರಣಾಗು, ನಿನ್ನ ಎಲ್ಲ ಪಾಪ ಕರ್ಮಗಳನ್ನು ನಾನು ನಿನಗೆ ಸೋಕದಂತೆ ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಸೊ ಆದ್ರೆ ಇಲ್ಲಿ ಏನಾಗುತ್ತೆ, ನಮಗೆ ಒಮ್ಮೆ ನೋಡಿದ್ರೆ ಶರಣಾಗತಿಯ ಅದು ಸುಲಭ ಸರಳ ಉಪದೇಶ ಅಂತ ನಮಗ್ ಕಾಣುತ್ತೆ. ಆದ್ರೆ ಶರಣಾಗತಿ ಆಗೋದು ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ. ಯಾಕೆ ಹಾಗೆ ಕಷ್ಟ ಆಗತ್ತೆ ಅಂದ್ರೆ, ನನ್ ಮೇಲೆ ಇಷ್ಟೆಲ್ಲ ಹೊಣೆಗಾರಿಕೆ ಇದೆ ಜೀವನದಲ್ಲಿ. ನನಗೆ ನನ್ನ ಜೀವನ ನೋಡ್ಬೇಕು, ಹೆಂಡತಿ ಮಕ್ಕಳು ಹೊಟ್ಟೆ ಹೊರಿಬೇಕು, ಹಾಗೆಲ್ಲ ಜವಾಬ್ದಾರಿ ಇದೆ. ಹೇಗೆ ನಾನು ಕೃಷ್ಣನಿಗೆ ಶರಣಾಗುವುದು? ಈ ರೀತಿಯ ಭಾವನೆ ಬರುತ್ತೆ. ಇದೆಲ್ಲ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಆ ಮಾಯ. ಸೊ ಮಾಯೆಯ ಹಿಡಿತದಲ್ಲಿ ನಾವಿರೋದ್ರಿಂದ ಅದು ಮಾಯೆ ನಮ್ಮನ್ನ ಅಷ್ಟು ಬೇಗ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಕೊಡಲ್ಲ. ಮಾಯೆ ತುಂಬಾ ಸ್ಟ್ರಾಂಗು. ಮಾಯೆ ಏನ್ ಮಾಡ್ತದೆ ಅಂತಂದ್ರೆ, ನಮಗೆ ಅನೇಕ ಕ್ಲೇಶಗಳನ್ನ ಕೊಡ್ತದೆ, ತ್ರಿವಿಧ ಕ್ಲೇಶಗಳನ್ನ. ಅದನ್ನ ನೀನೇನಾದ್ರೂ ಪ್ರಯತ್ನ ಮಾಡಿದೆ ಅಂತಂದ್ರೆ ಶರಣಾಗ್ಲಿಕ್ಕೆ, ನಿನಗೆ ನಾನು ನನ್ನನ್ನ ಒದೆಯಬೇಕಾಗಿ ಬರುತ್ತದೆ ಅಂತ ಹೇಳ್ತಾಳೆ. ಯಾಕೆಂದ್ರೆ ಮಾಯೆ ಕೆಲಸವೇ ಅದು. ನಮ್ಮನ್ನು ತುಂಬಾ ಶುದ್ಧರಾದ ಮೇಲೆ ಮಾತ್ರ ಭಗವಂತನ ಹತ್ರ ಹೋಗ್ಲಿಕ್ಕೆ ಕೊಡ್ತಾಳೆ. ಸೊ ಹಾಗಾಗಿ ಅವಳ ಹಿಡಿತದಿಂದ, ಮಾಯೆ ಹಿಡಿತದಿಂದ ಅಷ್ಟು ಸುಲಭವಾಗಿ ನಮ್ಮನ್ನು ತಪ್ಪಿಸ್ಕೊಡಕ್ಕೆ ಬಿಡೋಲ್ಲ. ಸೊ ಇಲ್ಲಿ ಇದಕ್ಕೆ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಅಂದ್ರೆ ಗಂಡು ಕತ್ತೆ ಹೆಣ್ಣು ಕತ್ತೆಯ ಸಂಭೋಗವನ್ನು ಅಪೇಕ್ಷಿಸಿ ಆ ಹೆಣ್ಣು ಕತ್ತೆಯ ಹತ್ತಿರ ಹೋದಾಗ ಆ ಹೆಣ್ಣು ಕತ್ತೆ ಏನ್ ಮಾಡ್ತದೆ, ತನ್ನ ಹಿಂಗಾಲಿನಿಂದ ಆ ಗಂಡು ಕತ್ತೆಗೆ ಅದರ ಮುಖಕ್ಕೆ ಒದಿತದೆಯಂತೆ. ಯಾಕೆ ಹೀಗೆ ಒದಿತದೆ? ಅದು ಆ ಒದೆತವನ್ನ ತಿನ್ನಿಸ್ಕೊಳ್ತದೆ. ಅದೇ ತರಹ ನಾವು ಕೂಡ ಮಾಯೆಯ ಈ ಇದರಲ್ಲಿ ಪ್ರಪಂಚದಲ್ಲಿ ನಾವು ಐಹಿಕ ಭೋಗ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಮಾಯೆಯಿಂದ ನಮಗೆ ಒದೆತ ಸಿಕ್ಕತ್ತೆ, ನಿರಂತರವಾಗಿ ಸಿಕ್ಕತ್ತೆ. ಹೀಗೆ ಬೆಕ್ಕು ನಾಯಿಗಳು ಕೂಡ ಆ ಸಂಭೋಗ ಸಮಯದಲ್ಲಿ ಬಡಿದಾಡಿ ಕಿರ್ಚಾಡ್ಕೊಳ್ತವೆ. ಸೊ ಇದೆಲ್ಲ ಪ್ರಕೃತಿ ಮಾಡಿದ ಆಟ. ಇವನ್ನು ಗಂಡಾನೆಯನ್ನ ಪಳಗಿಸ್ಲಿಕ್ಕೆ ಕೆಡ್ಡಾದಲ್ಲಿ ಹೆಣ್ಣಾನೆಯನ್ನ ಒಳಗೆ ಇಡ್ತಾರೆ, ಮತ್ತು ಹೆಣ್ಣಾನೆ ಆ ಗಂಡಾನೆಯನ್ನ ಹಳ್ಳಕ್ಕೆ ಕೆಡವುತ್ತದೆ ಅಲ್ಲಿ. ಸೊ ಹಾಗಾಗಿ ಈ ಐಹಿಕ ಜಗತ್ತಿನಲ್ಲಿ ಅಂದ್ರೆ ಮಾಯೆಯ ದೊಡ್ಡ ಅಸ್ತ್ರ ಅಂದ್ರೆ ಹೆಣ್ಣು. ಸೊ ಹಾಗಾಗಿ ಹೆಣ್ಣಿನಿಂದನೇ ಎಲ್ಲ ಹೆಚ್ಚಾಗಿ ಅಂದ್ರೆ ಲೈಂಗಿಕ ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ಹಾಗಾಗಿ ನಾವು ಇದರಿಂದ ಬಿಡಿಸ್ಕೊಳ್ಬೇಕು ಅಂತ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ತಮ್ಮ ಸ್ವಂತ ಜೀವನದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಅಂದ್ರೆ ಕಾಮ ಜೀವನವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮಾಯೆಯ ಹಿಡಿತದಲ್ಲಿ ಇಡ್ತಾರೆ. ಅದಕ್ಕೆ ಭಗವಾನ್ ಚೈತನ್ಯರು ತಮ್ಮ 24ನೇ ವಯಸ್ಸಿನಲ್ಲಿಯೇ ಈ ಮಾಯೆಯ ಹಿಡಿತವನ್ನ ಜಯಿಸಿದ್ರು. ಹೇಗೆ ಜಯಿಸಿದ್ರು ಅಂತಂದ್ರೆ, ಅವರು ಅಂದ್ರೆ 24ನೇ ವಯಸ್ಸಿನಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಆಗ ಅವರ ಪತ್ನಿಗೆ 16 ವರ್ಷ ಅಷ್ಟೇ ಆಗಿತ್ತು. ತಾಯಿಯ ವಯಸ್ಸು 70 ಆಗಿತ್ತು. ಅವರ ಮೇಲೆ ಸಂಸಾರದ ಜವಾಬ್ದಾರಿ ಇತ್ತು. ಆದರೂ ಕೂಡ ಮನೆಯಲ್ಲಿ ಬೇರೆ ಯಾರು ಇರಲಿಲ್ಲ. ಆ ಮನೆಗೆ ದಿಕ್ಕಾಗಿದ್ದ ಗಂಡಸು ಅವರೊಬ್ಬರೇ. ಮೊದಲೇ ಬ್ರಾಹ್ಮಣರು, ಅಷ್ಟೇನೂ ಒಂದು
ಧನಿಕರಾಗಿರ್ಲಿಲ್ಲ. ಆದರೂ ಕೂಡ ಸನ್ಯಾಸ ಸ್ವೀಕಾರ ಮಾಡಿ ಈ ಸಂಸಾರ ಬಂಧನದಿಂದ ಅವರು ಮುಕ್ತರಾದರು. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮಗೆ ಆ ಮಾಯೆಯ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಏನು ನಾವು ಕುಟುಂಬ ಜೀವನವನ್ನು ತೊರೆಯಬೇಕು ಅಂತ ಏನು ಬಿಡಬೇಕು ಅಂತ ಹೇಳೋದಿಲ್ಲ. ನಿಜವಾಗಿ ನಾವೆಲ್ಲರೂ ಕೂಡ ಯಾರು ಯಾರೂ ಕೂಡ ಗಂಡು ಅಥವಾ ಹೆಣ್ಣು ಯಾರು ಅಲ್ಲ. ಯಾರು ನಮ್ಮ ಆತ್ಮಕ್ಕೆ ಆ ತರ ಗಂಡು ಹೆಣ್ಣು ಹೇಳುವ ಭೇದ ಇಲ್ಲ. ಈ ಆತ್ಮಕ್ಕೆ ಅಂದ್ರೆ ಎಲ್ಲರೂ ಕೂಡ ಭಗವಂತನ ದಾಸರು ಅಷ್ಟೇ. ಈ ಏನು ಹೆಣ್ಣು ಗಂಡು ಹೇಳ್ತಕ್ಕಂಥದ್ದು ಅದು ಬಾಹ್ಯ ಈ ನಮ್ಮ ಉಡುಪು ಅಂದ್ರೆ ದೇಹ ಇದಕ್ಕೆ ಇರ್ತಕ್ಕಂಥ ಉಪಾಧಿ ಅಷ್ಟೇ. ಸೊ ಹಾಗಾಗಿ ನಿಜವಾದ ನಮ್ಮ ಒಂದು ಪರಿಸ್ಥಿತಿ ಏನು ಅಂತಂದ್ರೆ ನಾವು ಭಗವಂತನ ದಾಸರು, ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯ ದಾಸ. ಸೊ ಹಾಗಿರುವಾಗ ಇಲ್ಲಿ ನಾವು ಸಂಪೂರ್ಣವಾಗಿ ನಾವು ಸಂಪೂರ್ಣವಾಗಿ ಮಾಯೆಯ ಹಿಡಿತದಿಂದ ಬಿಡಿಸ್ಕೋಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನ ನಾವು ಪಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಮಾಯೆಯಿಂದ ಹಾಕಿದ ಸರಪಳಿ ಆ ಬೇಡಿ ಅದನ್ನ ನಮಗೆ ಬಿಡುಗಡೆ ಆಗತ್ತೆ. ಆದ್ರೆ ಈ ರೀತಿ ಕೃಷ್ಣ ಪ್ರಜ್ಞಾವಂತರ ಆದಾಗ ಮಾಯೆಯ ಭ್ರಮೆಗೆ ಸಿಗದ ಹಾಗೆ ನಾವು ಎಚ್ಚರವಾಗಿ ಜೀವನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕುಟುಂಬ ಜೀವನವನ್ನ ತೊರೆಯಬೇಕು ಅಂತ ಹೇಳಿಲ್ಲ. ಅಲ್ಲಿ ಅವರು ಅಂದ್ರೆ ಸ್ಥಾನೇ ಸ್ಥಿತ ಅಂತ ಹೇಳಿದ್ದಾರೆ. ಯಾವ ಸ್ಥಾನದಲ್ಲಿ ಇದೆಯೋ, ಯಾವ ಒಂದು ಗೃಹಸ್ಥರಾಗಿದ್ರು ಕೂಡ ಅವರು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಬರಬಹುದು ಅಂತ. ಸೊ ಇಲ್ಲಿ ಭಗವಾನ್ ಚೈತನ್ಯರ ಆ ನಿಕಟ ಭಕ್ತರಲ್ಲಿ ಅನೇಕರು ಗೃಹಸ್ಥರು ಇದ್ದಿದ್ರು. ಹಾಗಾಗಿ ಇಲ್ಲಿ ತ್ಯಜಿಸಬೇಕಾಗಿದ್ದು ನಾವು ಒಂದು ಇದನ್ನ ಅಂದ್ರೆ ನಾವು ಪ್ರಾಮಾಣಿಕವಾಗಿ ತ್ಯಜಿಸಬೇಕಾಗಿದ್ದು ಇಂದ್ರಿಯ ಭೋಗವನ್ನ ತ್ಯಜಿಸಿದಾಗ ನಮಗೆ ಏನಾಗತ್ತೆ ಅಂತಂದ್ರೆ ಐಹಿಕ ಬಂಧನದಿಂದ ಬಿಡುಗಡೆ ಪಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಆ ವ್ಯಕ್ತಿ ಐಹಿಕ ಬಂಧನದಿಂದ ಮುಕ್ತನಾಗಬೇಕು ಅಂದ್ರೆ ಮೊದಲು ಲೈಂಗಿಕ ಅಪೇಕ್ಷೆಯನ್ನ ಹತ್ತಿಕ್ಕಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇಲ್ಲಿ ಸನ್ಯಾಸಿಗಳ ವಿಚಾರ ವಿವಾಹದ ಚೌಕಟ್ಟಿನಲ್ಲಿ ಗೃಹಸ್ಥನ ಕಾಮ ಜೀವನವನ್ನ ಚೈತನ್ಯರು ಅನುಮೋದಿಸಿದ್ದರು. ಆದರೆ ಸನ್ಯಾಸಿಗಳ ವಿಚಾರದಲ್ಲಿ ಅವರು ಕಟುವಾಗಿ ವರ್ತಿಸ್ತಾ ಇದ್ದಿದ್ರು. ತುಂಬಾ ಇದು ಕಟ್ಟುನಿಟ್ಟಿಟ್ಟಿದ್ರು. ಅಲ್ಲಿ ಒಬ್ಬ ತರುಣಿಯೊಬ್ಬಳ ಕಡೆ ಕಾಮದ ಕಣ್ಣಿನಿಂದ ನೋಡಿದ್ರು ಅಂತ ಹೇಳಿ ಚೋಟಾ ಹರಿದಾಸರನ್ನ ಅವರು ಚೋಟಾ ಹರಿದಾಸರನ್ನ ಅವರು ತುಂಬಾ ಓಡಿಸಿ ಬಿಟ್ಟಿದ್ರು. ಅವರು ಹೊರಗೆ ಅಟ್ಟಿ ಬಿಟ್ಟಿದ್ರು. ಯಾಕೆಂತಂದ್ರೆ ಯಾವ ಒಂದು ಮಾರ್ಗವನ್ನ ಮನುಷ್ಯ ಆರಿಸ್ಕೊಂಡಿದ್ದಾನೆ, ಗೃಹಸ್ಥ ಮಾರ್ಗವನ್ನ ಆರಿಸ್ಕೊಂಡಿದ್ದಾನೋ ಅದರಲ್ಲಿಯೇ ಅವರು ಜೀವನವನ್ನ ಸರಿಯಾಗಿ ಮಾಡ್ಬೇಕು ಅಂತ ಹೇಳ್ತಾರೆ ಈ ಚೈತನ್ಯ ಮಹಾಪ್ರಭುಗಳು. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಉನ್ನತಿಗೆ ಸಾಗಿಸಬೇಕು ಅಂದ್ರೆ ನಾವು ಸರಿಯಾದ ವಿಧಿವಿಧಾನಗಳನ್ನ ಸರಿಯಾಗಿ ತಪ್ಪದೇ ನಾವು ಆಚರಿಸ್ಬೇಕು. ಇಲ್ಲಿ ಅಂದ್ರೆ ಜನರಿಗೆ ಕೃಷ್ಣ ಪ್ರಜ್ಞೆಯನ್ನ ಅಲ್ಲಿ ಬೋಧಿಸಿ ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಚೈತನ್ಯರ ಒಂದು ಧ್ಯೇಯ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಮಾತಾಜಿ ಹರೇ ಕೃಷ್ಣ, ಎಲ್ಲರೂ ವಿಡಿಯೋಗಳನ್ನು ಬಂದ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ನನ್ನ ಇದಕ್ಕೆ ಎಲ್ಲರೂ ಹರೇ ಕೃಷ್ಣ, ಮಂಜುಳಾ ಮಾತಾಜಿ, ರತ್ನಮ್ಮ ಮಾತಾಜಿ, ಗೀತಾ ಮಾತಾಜಿ ವಿಡಿಯೋಗಳನ್ನ ಬಂದ್ ಮಾಡ್ಕೊಳ್ಳಿ. ಗೀತಾ ಮಾತಾಜಿ, ಮಂಜುಳಾ ಮಾತಾಜಿ ಹರೇ ಕೃಷ್ಣ, ಗೀತಾ ಮಾತಾಜಿ ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಚೈತನ್ಯ ಚೈತಾಮೃತ ಅಂದ್ರೆ ಇಲ್ಲಿ ತಿಳ್ಕೋಬೇಕು ಪ್ರಾಣಶಕ್ತಿಯ ಅಮೃತತ್ವದ ಲಕ್ಷಣ. ಇಲ್ಲಿ ಪ್ರಾಣಶಕ್ತಿ ಅಂದ್ರೆ ನಮ್ಗೆ ನಿನ್ನೆನೆ ನೋಡಿದ್ದೇವೆ. ಜೀವಶಕ್ತಿ ಅಂದ್ರೆ ಜೀವಶಕ್ತಿಗೆ ನಾವು ಚಲಿಸುತ್ತೇವೆ, ನಾವು ಕೆಲಸ ಮಾಡ್ತೇವೆ ಅಂದ್ರೆ ನಮ್ಮಲ್ಲಿ ಜೀವಶಕ್ತಿ ಇದೆ. ಸೊ ಈ ಜೀವಶಕ್ತಿ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೂ ನಿತ್ಯೋನಿತ್ಯಾನಾಂ ಚೇತನಶ್ಚೇತನಾನಾಂ, ಜೀವಿಯೂ ಕೂಡ ನಿತ್ಯವಾದದ್ದು, ಪರಮೋನ್ನತವೂ ಕೂಡ ನಿತ್ಯವಾದದ್ದು. ನಿತ್ಯ ಅಂದ್ರೆ ಶಾಶ್ವತ, ಸೊ ಶಾಶ್ವತವಾಗಿದ್ದು. ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸ ಏನಿದೆ ಕೇಳಿದ್ರೆ ಭಗವಂತ ದೇವರು ಪರಮೋನ್ನತ, ಭಗವಂತ ಪರಮೋನ್ನತ, ಜೀವಿ ಪರಮೋನ್ನತ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪರಮಪ್ರಭುವು ಕೂಡ ಒಬ್ಬ ವ್ಯಕ್ತಿ,
ಜೀವಿ ಹೇಗೆ ವ್ಯಕ್ತಿಯೋ ಹಾಗೆ ಪರಮಪ್ರಭು ಕೂಡ ಒಂದು ವ್ಯಕ್ತಿ. ಸೊ ಅದರಿಂದ ಈ ವ್ಯಕ್ತಿ ನಮಗೆ ಮತ್ತು ಭಗವಂತನಿಗೆ ವ್ಯತ್ಯಾಸ ಏನು ಅಂತಂದ್ರೆ, ಭಗವಂತ ಯಾವಾಗ್ಲೂ ಚ್ಯುತಿ ಹೊಂದುವುದಿಲ್ಲ. ಚ್ಯುತಿ ಹೊಂದುವುದು ಅಂದ್ರೆ ಪತನ ಹೊಂದುವುದು. ಈಗ ಜೀವಿಗಳು, ಈಗ ನಾವು ಐಹಿಕ ಪ್ರಪಂಚಕ್ಕೆ ಬಂದಾಗ ಮಾಯೆಯ ಹಿಡಿತದಲ್ಲಿ ಬಂದ್ಬಿಡ್ತೇವೆ, ಅದು ಪತನ. ಆದರೆ ಭಗವಂತ ಚ್ಯುತಿ ಹೊಂದುವುದಿಲ್ಲ. ಅದಕ್ಕೆ ಭಗವದ್ಗೀತೆ ಭಗವಂತನನ್ನ, ಕೃಷ್ಣನನ್ನ ಅಚ್ಯುತ ಎಂದು ಸಂಬೋಧಿಸುತ್ತದೆ. ಅಚ್ಯುತ ಅಂದ್ರೆ ಯಾವಾಗ್ಲೂ ಪತನ ಹೊಂದುವುದಿಲ್ಲ. ಇಲ್ಲಿ ಅರ್ಜುನನ ಸಾರಥಿಯಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನ ಅರ್ಜುನ ಸಾರಥಿಯಾಗಿ ಪಾತ್ರ ವಹಿಸ್ತಾರೆ. ಸಾರಥಿ ಹೇಳುದು ತುಂಬಾ ಕೆಳಗಿನ ಕೆಲಸ. ಆದರೆ ಕೃಷ್ಣ ಭಗವಂತ ಅವನ ಸಾರಥಿಯಾದ್ರೂ ಕೂಡ ಪತನ ಹೊಂದೋದಿಲ್ಲ. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಇನ್ನೊಂದು ವಿಚಾರ ಅಂದ್ರೆ, ಅರ್ಜುನ ಮಾಯಾವಶನಾಗ್ತಾನೆ, ಮಾಯೆಯ ಭ್ರಮೆಗೆ ಬರ್ತಾನೆ. ಕೃಷ್ಣ ಮಾಯೆಯ ಭ್ರಮೆಗೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಕೃಷ್ಣ ಅಂದ್ರೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋ ಅಧಿಗಚ್ಚತಿ. ಅಂದ್ರೆ ಎಲ್ಲಾ ಕಾರ್ಯಗಳಲ್ಲಿಯೂ ಪ್ರಕೃತಿ ತ್ರಿಗುಣಗಳನ್ನು ಮೀರಿಸಿದ್ದು ಒಂದಿಲ್ಲ ಮತ್ತು ಪರಮಪ್ರಭು ಈ ತ್ರಿಗುಣಗಳಿಗೆ ಅತೀತನು. ಅಂದ್ರೆ ಭಗವಂತ ಈ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕೆ ಮೀರಿದವನ ಭಗವಂತ. ಸೊ ಹಾಗಾಗಿ ಆ ಭಗವಂತ ಈ 3 ಗುಣಗಳಿಗೆ ಮೀರಿದ್ದಾನೆ. ಇದನ್ನ ತಿಳ್ಕೊಂಡ್ರೆ ನಮಗೆ ಆ ಭಗವಂತನ ಆಧ್ಯಾತ್ಮಿಕ ಸ್ವಭಾವ ಅರ್ಥ ಆಗತ್ತೆ. ಭಗವಂತ ಶ್ರೀಕೃಷ್ಣ ಶುದ್ಧ ಸತ್ವದಲ್ಲಿ ಇದ್ದಾನೆ. ಸೊ ಇದನ್ನ ನಾವು ತಿಳ್ಕೋಬೇಕು. ಅವನು ಶುದ್ಧ ಸತ್ವದಲ್ಲಿ ಇರೋದ್ರಿಂದ ಮಾಯೆಯ ಹಿಡಿತದಲ್ಲಿ ಅವರು ಬರೋದಿಲ್ಲ. ಹಾಗೆ ಕೃಷ್ಣ ಭಗವಂತ ಇಲ್ಲಿ ಐಹಿಕ ಜಗತ್ತಿನಲ್ಲಿ ಇದ್ದಾಗಲೂ ಕೂಡ ಅವನು ಐಹಿಕ ಪ್ರಕೃತಿಗೆ ಅವನು ವಶನಾಗಿರೋದಿಲ್ಲ. ಸೊ ಇದು ಸಂಪೂರ್ಣ ಅವನು ಸ್ವತಂತ್ರ. ಇದನ್ನ ನಾವು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಯಾರು ಭಗವಂತನ ಭಕ್ತರೋ ಅವರು ಕೂಡ ಐಹಿಕ ಪ್ರಕೃತಿಯ ಅಧೀನದಲ್ಲಿ ಇರೋದಿಲ್ಲ. ಸೊ ಭಕ್ತನಿಗೆ ಇಷ್ಟು ಸ್ವತಂತ್ರ ಇದ್ದ ಮೇಲೆ ಆ ಪರಮಾತ್ಮ ಭಗವಂತನ ಐಹಿಕ ಶಕ್ತಿಯಲ್ಲಿ ಹೇಗಿರ್ತಾನೆ? ಸೊ ಐಹಿಕ ಶಕ್ತಿಯನ್ನ ಅವನ ಕೈ ಕೆಳಗಿರುತ್ತೆ. ಅದಕ್ಕೆ ಹೇಳಿದ್ದಾರೆ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನನ್ನ ಕೈ ಕೆಳಗೆ ಇದ್ದಾಳೆ ಈ ಐಹಿಕ ಶಕ್ತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ನಾವು ಐಹಿಕ ಜಗತ್ತಿನಲ್ಲಿ ಇದ್ದಾಗ ನಾವು ಹೇಗೆ ಪ್ರಾಪಂಚಿಕ ಕಲ್ಮಶಗಳನ್ನ ನಾವು ಅಂಟಿಸ್ಕೊಳ್ದೆ ಇರೋದು, ಇದು ಮುಖ್ಯವಾದ ಸಮಸ್ಯೆ. ನಾವು ಐಹಿಕದಲ್ಲಿ ಇದ್ದೇವೆ, ಆದರೆ ಐಹಿಕಕ್ಕೆ ಅಂಟಿಕೊಳ್ಳದೆ ಇರೋದು ಹೇಗೆ? ಅದು ಕೇವಲ ಕೃಷ್ಣನ ಸೇವೆಯಿಂದ ಮಾತ್ರ ಜಗತ್ತಿನಲ್ಲಿ ಕಲುಷಿತರಾಗದೆ ಇರ್ಬೋದಂತೆ. ಸೊ ಹೀಗಂತ ರೂಪ ಗೋಸ್ವಾಮಿಯರು ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಯಾವ ಬಗೆಯಲ್ಲಿ ಸೇವೆ ಮಾಡ್ಲಿ? ಹೌ ಕ್ಯಾನ್ ಐ ಸರ್ವ್ ಯು ಕೃಷ್ಣ, ಹೌ ಕ್ಯಾನ್ ಐ ಸರ್ವ್ ಯು? ಇದು ಬಹಳ ಮುಖ್ಯ. ಅಂದ್ರೆ ಸೇವಾ ಭಾವನೆ, ಭಗವಂತನನ್ನು ಸೇವೆ ಮಾಡೋದು, ವೈಷ್ಣವರನ್ನು ಸೇವೆ ಮಾಡೋದು, ಗುರುವನ್ನು ಸೇವೆ ಮಾಡೋದು. ಹೌ ಕ್ಯಾನ್ ಐ ಸರ್ವ್ ಯು? ಇದು ಭಕ್ತನ ಮನೋಭಾವ ಇರಬೇಕು. ಸೊ ಇದನ್ನ ಈ ಸೇವೆ ಹೇಳ್ತಕ್ಕಂಥದ್ದು ಬರೀ ಮಾನಸಿಕವಾದ ಕ್ರಿಯೆ ಚಟುವಟಿಕೆ ಅಲ್ಲ, ಅದು ವ್ಯಾವಹಾರಿಕ ಕ್ರಿಯೆ. ಅಂದ್ರೆ ಆಕ್ಚುಲಿ ಮಾಡ್ತಕ್ಕಂಥದ್ದು, ಮನಸ್ಸಿನಲ್ಲಿ ಚಿಂತೆ ಅಲ್ಲ. ಸೇವೆ ಅಂದ್ರೆ ಕೈಯಲ್ಲಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕೃಷ್ಣನಿಗಾಗಿ ಕೆಲಸ ಮಾಡುವಾಗ ಮಾತ್ರ ಅದನ್ನ ನಾವು ಕೃಷ್ಣ ಈ ಪ್ರಾಪಂಚಿಕದ ಕಲ್ಮಶಕ್ಕೆ ನಾವು ಅಂಟೋದಿಲ್ಲ. ಅದನ್ನ ಮಾಡೋದು ಹೇಗೆ ಕೇಳಿದ್ರೆ, ಕೃಷ್ಣನಿಗಾಗಿ ನಾವು ಕೆಲಸ ಮಾಡೋದು ಅಂದ್ರೆ ಯುಕ್ತ ವೈರಾಗ್ಯ. ಅದು ಹೇಗೆ ಅಂದ್ರೆ, ಅನಾಸಕ್ತಸ್ಯ ವಿಷಯ ಯಥಾರ್ಹ ಉಪಯುಂಜತಃ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲ ಐಹಿಕ ವಸ್ತುವನ್ನ ಕೃಷ್ಣನ ಸೇವೆಗಾಗಿ ಬಳಸುವುದು. ಅಂದರೆ ನಮ್ಮ ಹತ್ತಿರ ಏನು ಯಾವ ವಸ್ತು ಇದೆ ಅದನ್ನ ಕೃಷ್ಣನ ಸೇವೆಗೆ ಬಳಸೋದು. ಈಗ ನಮ್ಮ ಹತ್ರ ಒಂದು ಟೈಪ್ ರೈಟಿಂಗ್ ಮಷಿನ್ ಇದೆ, ಅಥವಾ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ನಮ್ಮ ಹತ್ರ ಮೊಬೈಲ್ ಇದೆ, ನಮ್ಮ ಹತ್ರ ಕಾರ್ ಇದೆ. ಹೀಗೆ ಯಾವುದಿದ್ರು, ನಮ್ಮ ಹತ್ರ ಟೈಮ್ ಇದೆ, ವೇಳೆ ಇದೆ, ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ನಮ್ಮ ಮನಸ್ಸಿದೆ, ನಮ್ಮ ಇಂದ್ರಿಯಗಳಿದೆ. ಇದೆಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಬಳಸಬೇಕು. ಸೊ ಆವಾಗ ನಮಗೇನಾಗತ್ತೆ, ಇವೆಲ್ಲವೂ ಕೃಷ್ಣನ ಸೇವೆಗೆ, ನಮ್ಮ ದೇಹ, ಮನಸ್ಸು, ಇಂದ್ರಿಯಗಳು, ಹಣ, ಆಮೇಲೆ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಉಪಕರಣಗಳು,
ಇವೆಲ್ಲವನ್ನು ನಾವು ಕೃಷ್ಣನ ಸೇವೆಗೆ ನಾವು ಬಳಸಿದರೆ ನಾವು ಐಹಿಕ ಪ್ರಪಂಚದಲ್ಲಿ ಇದ್ದರೂ ಕೂಡ ನಾವು ಐಹಿಕದ ಕಲ್ಮಶಗಳಿಗೆ ಅಂದ್ರೆ ನಾವು ಅಂಟೋದಿಲ್ಲ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕಲ್ಮಶ ಅಂದ್ರೆ ಮೂರು ಗುಣಗಳು, ತ್ರಿಗುಣಗಳು, ಅದು ರಜಗುಣ, ತಮೋಗುಣ ಮುಖ್ಯವಾಗಿ, ಮತ್ತೆ ಕಾಮ, ಲೋಭ, ಇದಕ್ಕೆ ನಮಗೆ ಅಂಟದಿದ್ದಾಗೆ ಇದು ಈ ಯುಕ್ತ ವೈರಾಗ್ಯ ನಮ್ಮನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಯುಕ್ತ ವೈರಾಗ್ಯ, ಭಕ್ತಿ ಸೇವೆ ಅದು ನಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಯ ನೆರವಿನಿಂದ ನಾವು ಐಹಿಕ ಪ್ರಕೃತಿಗೆ ಅತೀತರಾಗ್ತೇವೆ. ಐಹಿಕ ಪ್ರಕೃತಿಗೆ ಅತೀತರಾಗೋದು ಕೃಷ್ಣ ಐಹಿಕ ಪ್ರಕೃತಿಯಿಂದ ಅತೀತನಾಗಿದ್ದಾನೆ. ಯಾಕೆಂದ್ರೆ ಅವನು ತ್ರಿಗುಣಾತೀತ. ಹಾಗೆ ಕೃಷ್ಣನ ಸೇವೆ ಮಾಡೋದ್ರಿಂದ ನಾವು ಈ ಐಹಿಕ ಪ್ರಕೃತಿಯಿಂದ ಅತೀತರಾಗಬಹುದು, ಬಿಡಿಸ್ಕೊಳ್ಬಹುದು ಐಹಿಕ ಪ್ರಕೃತಿಯಿಂದ. ಹಂಗಂದ್ರೆ ಇಲ್ಲಿ ಕೃಷ್ಣ ಆಗ್ಲಿ, ಕೃಷ್ಣನ ವಿಸ್ತರಣೆಗಳು, ಸ್ವಾಂಶ ವಿಸ್ತರಣೆಗಳ ಮತ್ತು ಭಕ್ತರು, ಕೃಷ್ಣನ ಭಕ್ತರು ಅಂದ್ರೆ ಕೃಷ್ಣನ ಸೇವೆಯಲ್ಲಿ ನಿರತರಾದವರು, ಇವರು ಐಹಿಕ ಪ್ರಕೃತಿಯ ಅಧೀನಕ್ಕೆ ಬರೋದಿಲ್ಲ. ಆದರೆ ಜನರಿಗೆ ಬುದ್ಧಿ ಕಡಿಮೆ ಇದ್ದ ಜನ ಇದನ್ನ ಒಪ್ಪೋದಿಲ್ಲ. ಅದೇ ಇರತಕ್ಕಂಥದ್ದು ಪ್ರಾಬ್ಲಮ್. ಈಗ ನಮಗೆ ಗೊತ್ತಿದೆ, ಆತ್ಮ ಅದು ನಿತ್ಯ ಅಂದ್ರೆ ಶಾಶ್ವತ. ಆತ್ಮನನ್ನ ಕೊಲ್ಲಕ್ಕಾಗೋದಿಲ್ಲ, ಆತ್ಮನನ್ನ ಸುಡಲಿಕ್ಕಾಗೋದಿಲ್ಲ, ಈ ಆತ್ಮನನ್ನ ನೀರು ನೆನೆಸುವುದಿಲ್ಲ, ಗಾಳಿ ಒಣಗಿಸುವುದಿಲ್ಲ. ಇದು ನಮಗೆ ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಈ ಆತ್ಮ ಶಾಶ್ವತ. ಸೊ ಆತ್ಮದ ನೆಲೆಗೆ ಬಂದಾಗ ನಾವು ಈಗ ದೇಹದ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆತ್ಮದ ನೆಲೆಗೆ ಬಂದಾಗ ನಮ್ಮ ಕಾರ್ಯಗಳು ಕೂಡ ಶಾಶ್ವತ. ಆತ್ಮದ ನೆಲೆಯಲ್ಲಿ ಕೆಲಸ ಅಂದ್ರೆ ಕೃಷ್ಣನ ಭಕ್ತಿ ಸೇವೆ. ಸೊ ಅದನ್ನ ಚೈತನ್ಯ ಚರಿತಾಮೃತ ಬೋಧಿಸುತ್ತದೆ. ಈಗ ಒಂದೊಂದನೇ ನಾವು ತಿಳ್ಕೊಳ್ತಾ ಇದ್ದೇವೆ ಚೈತನ್ಯ ಚರಿತಾಮೃತ ಬೋಧನೆಗಳು ಏನು ಅಂತ. ಕೃಷ್ಣನನ್ನ ನಾವು ಭಕ್ತಿ ಸೇವೆ ಮಾಡ್ಬೇಕು ಅಂತ ಬೋಧಿಸುತ್ತೆ. ಯಾವ ತರ ಸೇವೆ ಮಾಡ್ಬೇಕು? ವಾಸಿಗಳಲ್ಲಿ ಗೋಪಿಯರು ಸೇವೆ ಮಾಡಿದ್ದಾರೆ, ಗೋಪಿ ಭಾವದಿಂದ ಮಾಡಬೇಕು. ಅಂದ್ರೆ ಅಹೈತುಕಿ, ಯಾವಾಗ್ಲೂ ಯಾವುದೇ ದೈಹಿಕ ಅಥವಾ ಆಧ್ಯಾತ್ಮಿಕ ಬೇಡಿಕೆ ಇರದೆ ಮಾಡ್ಬೇಕು ಕೃಷ್ಣನ ಸೇವೆ ಅಂತ ಹೇಳುತ್ತೆ. ಈಗ ಇದರಲ್ಲಿ ಮುಂದೆ ಏನ್ ಹೇಳ್ತಂದ್ರೆ, ಆತ್ಮದ ನೆಲೆಯಲ್ಲಿ ನಾವು ಆತ್ಮದ ನೆಲೆಯಲ್ಲಿ
ಹರೇ ಕೃಷ್ಣ ಮಾತಾಜಿ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ, ಸಾರಿ ಲೈಟ್ ಹೋಗ್ಬಿಡ್ತು ಸಡನ್ ಆಗಿ ಇಲ್ಲಿ, ಹಾಗಾಗಿ ನನಗೆ ಇಲ್ಲಿ ಪ್ರಾಬ್ಲಮ್ ಆಯ್ತು. ಇನ್ನು ವೈಫೈ ಇಲ್ಲ ಇಲ್ಲಿ ನನಗೆ ಶೇರ್ ಮಾಡ್ಲಿಕ್ಕೆ. ಆಯ್ತಾ, ನಾನು ಹಾಗೆ ಹೇಳ್ಕೊತ ಹೋಗ್ತೇನೆ. ಆಯ್ತಾ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೇಳುತ್ತಾ? ಕೃಷ್ಣ ಮಾತಾಜಿ. ಹಾ, ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ ಅದು ಮಾತಾಜಿ. ಏನಾಗಿದೆ ಗೊತ್ತಾ, ಇಲ್ಲಿ ನನಗೆ ಲೈಟ್ ಹೋಗಿತ್ತು, ಹಾಗಾಗಿ ಇಲ್ಲಿ ವೈಫೈ ಇಲ್ಲ ನನಗೆ. ಆಯ್ತಾ, ಈಗ ನಾನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ವೈಫೈ ಇತ್ತು, ನಾನು ಹಾಗೆ ಹೇಳ್ಕೊತ ಹೋಗ್ತೇನೆ, ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಆಗತ್ತಾ? ಕಳಿಸ್ಲಾ? ಹರೇ ಮಾತಾಜಿ, ಕೃಷ್ಣ. ಎಲ್ಲರ ಹತ್ರ ಇದೆ ಅನ್ಸುತ್ತೆ. ಮೊಬೈಲ್ ಅಲ್ಲಿ ಇರೋರು ಯಾರಾದ್ರೂ ಶೇರ್ ಮಾಡ್ತಾರಾ ಕೇಳ್ಬೇಕು ಮಾತಾಜಿ. ಹರೇ ಕೃಷ್ಣ, ಆಯ್ತು, ಎಲ್ಲರ ಹತ್ರ ಇದೆ. ಆಯ್ತು, ನಾನು ಈಗ ಹೇಳ್ಕೊತ ಹೋಗ್ತೇನೆ, ಯಾರಾದ್ರೂ ಶೇರ್ ಮಾಡ್ಬೋದು. ನಾನು ಕಂಟಿನ್ಯೂ ಮಾಡ್ತೇನೆ. ಹರೇ ಕೃಷ್ಣ, ಸಾರಿ ಲೈಟ್ ಹೋಗಿತ್ತು ನನಗೆ. ಯಾರಾದ್ರೂ ಹಾಗಾಗಿ ಶೇರ್ ಮಾಡ್ತೀರಾ? ಮೊಬೈಲ್ ಅಲ್ಲಿ ಇರೋರು ಶೇರ್ ಮಾಡ್ತೀರಾ? ಯಾರಾದ್ರೂ ಕೋ ಹೋಸ್ಟ್ ಮಾಡ್ತೀನಿ ನಾನು. ಹರೇ ಹರೇ ಕೃಷ್ಣ. ಕೃಷ್ಣ. ಆಯ್ತು, ಹರೇ ಕೃಷ್ಣ. ಈಗ ನಾನು ಮುಂದುವರಿಸ್ತಾ ಇದ್ದೇನೆ. ಚೇತನಾತ್ಮ, ಆತ್ಮ ನಿತ್ಯವಾದದ್ದು, ಅಂದರೆ ಅದು ಆತ್ಮ ನಿತ್ಯವಾದದ್ರಿಂದ, ನಿತ್ಯ ಅಂದ್ರೆ ಶಾಶ್ವತ. ಸೊ ಆತ್ಮದ ಚಟುವಟಿಕೆ, ನಾವು ಆತ್ಮದ ನೆಲೆಯಲ್ಲಿ ಬಂದಾಗ ಆತ್ಮದ ಚಟುವಟಿಕೆಗಳು ಅದು ನಮ್ಮ ನಿತ್ಯವಾದವು. ಸೊ ಹಾಗಾಗಿ ನಾವು ನಮ್ಮನ್ನ ಹೇಗೆ ಅದನ್ನ ಶಾಶ್ವತವಾಗಿ ಮಾಡ್ಕೊಳ್ಬೇಕು ಅಂದ್ರೆ ಆತ್ಮದ ಚಟುವಟಿಕೆಯಲ್ಲಿ ನಾವು ನೆಲೆಸಬೇಕು. ಇದನ್ನ ಚೈತನ್ಯ ಚರಿತಾಮೃತ ನಮಗೆ ಬೋಧಿಸುತ್ತದೆ. ಹಾಗಾಗಿ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಅವರು ಸಾಕ್ಷಾತ್ಕಾರ ಆದ್ಮೇಲೆ ಮಾತನಾಡುದು ಬೇಡ, ಅಂದ್ರೆ ಮೌನವಾಗಿರ್ಬೇಕು ಅಂತ ಹೇಳ್ತಾರೆ, ವಾದ ಮಾಡ್ತಾರೆ. ಆದ್ರೆ ವೈಷ್ಣವರಾದವ್ರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ನಾವು ಕೃಷ್ಣನ ಕುರಿತು ಮಾತನಾಡುವುದನ್ನ ಪ್ರಾರಂಭಿಸ್ಬೇಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಇಲ್ಲಿ ಇಷ್ಟು ದಿವಸ ನಾವು ಕೃಷ್ಣನಿಲ್ಲದೆ ಏನೇನೋ ವಿಚಾರ ಮಾತಾಡ್ತಾ ಇದ್ದೆವು. ಇನ್ನು ಮುಂದೆ ನಾವು ಕೃಷ್ಣನ ವಿಚಾರವನ್ನ ಮಾತಾಡಬೇಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಆ ಕೃಷ್ಣನ ಬಗ್ಗೆ ಎಷ್ಟು ಮಾತಾಡಿದ್ರು 24 ಗಂಟೆಗಳು ಕೂಡ ಸಾಕಾಗುದಿಲ್ಲಂತೆ. ಸೊ ಹಾಗಾಗಿ ಅದು ವೈಷ್ಣವನ ಒಂದು ನೆಲೆ. ಆದ್ರೆ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಆ ಗಡಿಗೆಯ ಒಂದು ಗಡಿಗೆ, ಅದರ ಉದಾಹರಣೆ ಕೊಡ್ತಾರೆ. ಆ ಗಡಿಗೆ ತುಂಬಿದ್ರೆ, ಅಂದ್ರೆ ಗಡಿಗೆ ತುಂಬಿದ್ರೆ ಅದು ಶಬ್ದ ಮಾಡಲ್ಲ, ಗಡಿಗೆ ಖಾಲಿ ಇದ್ದಾಗ ಶಬ್ದ ಮಾಡುತ್ತೆ. ಹಾಗಾಗಿ ಸಾಕ್ಷಾತ್ಕಾರ ಆದ್ಮೇಲೆ ಅದನ್ನ ನಾವು ಇದನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಗೆ ಸಾಕ್ಷಾತ್ಕಾರ ಆದ್ಮೇಲೆ ಮೌನವಾಗಿರ್ಬೇಕು ಅಂತ ಅವ್ರು ಹೇಳ್ತಾರೆ, ಮಾಯಾವಾದಿಗಳು. ಇದು ನಿಜವಾಗಿ ಸರಿಯಲ್ಲ. ಏಕೆಂತಂದ್ರೆ ಗಡಿಗೆಗಿನ ನಾವು ಯಾವುದನ್ನ ಹೋಲಿಸ್ಬೇಕು ಅಂತಂದ್ರೆ, ಹೋಲಿಕೆ ಮಾಡ್ಲಿಕ್ಕಾದ್ರೆ ವಸ್ತುಗಳಲ್ಲಿ ಸಮಾನಾಂಶ ಇರಬೇಕು. ಅಂದ್ರೆ ಗಡಿಗೆಗೆ ಗಡಿಗೆ ಜೀವಂತ ಶಕ್ತಿ ಅಲ್ಲ, ನಾವು ಜೀವಂತ ಶಕ್ತಿ. ಹಾಗಾಗಿ ಗಡಿಗೆಗೆ ಶಾಶ್ವತವಾದ ಮೌನ ಸಾಕಾಗ್ಬಹುದು, ಆದರೆ ನಮಗೆ ಜೀವಿಗಳಿಗೆ ಮೌನ ಸಾಕಾಗುದಿಲ್ಲ. ಅಂದ್ರೆ ಅದು ಪೇಜ್ ನಂಬರ್ ಪೀಠಿಕೆ ಮಾತಾಜಿ. ಹರೇ ಕೃಷ್ಣ. ಆ ಪೀಠಿಕೆಯಲ್ಲಿದೆ ಪೇಜ್ ನಂಬರ್ ನ ಹೇಳ್ತೇನೆ. ಹರೇ ಕೃಷ್ಣ, 1 ಮಿನಿಟ್. ಪೇಜ್ ನಂಬರ್ 33, ಪೇಜ್ ನಂಬರ್ 33, XXX III 33, XXX III ಪೀಠಿಕೆಯಲ್ಲಿ ಮಾತಾಜಿ. ಎಸ್, ಇನ್ನೊಂದಿದೆ, ನೆಕ್ಸ್ಟ್ ಪೇಜ್. ಎಸ್, ಇದೆಲ್ಲ. ಇನ್ನು ಸ್ವಲ್ಪ ಮೇಲ್ ಹೋಗಿ. ಹರೇ ಕೃಷ್ಣ. ಚೇತನಾತ್ಮ ನಿತ್ಯವಾದದ್ದು, ಇನ್ನು ಸ್ವಲ್ಪ ಮೇಲ್ ಹೋಗಿ. ಇನ್ನು ನೆಕ್ಸ್ಟ್ ಪೇಜ್ ಮಾತಾಜಿ, ನೆಕ್ಸ್ಟ್ ಪೇಜ್. ಎಸ್, ಇದ್ರ ಮೇಲೆ ಹೋಗಿ. ಚೇತನಾತ್ಮ, ಎಸ್, ಚೇತನಾತ್ಮ, ಅದೇ ಅದಕ್ಕೆ ಗಡಿಗೆಗಳಿಗೆ ಹೋಲಿಸ್ತಾರೆ. ಆದ್ರೆ ಗಡಿಗೆ ಜೀವಂತ ಶಕ್ತಿ ಅಲ್ಲ. ಸೊ ಹಾಗಾಗಿ ನಾವು ಜೀವಂತ ಶಕ್ತಿ. ಹಾಗಾಗಿ ಗಡಿಗೆಗೆ
ಆ ಮೌನ ಸಾಕಾಗಬಹುದು, ಆದ್ರೆ ಮನುಷ್ಯರಿಗೆ ಆ ಮೌನ ಸಾಕಾಗಲ್ಲ. ಭಗವಂತನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೆ. ಕೃಷ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ನೆಕ್ಸ್ಟ್ ಮಾತಾಡಿ ಮಾತಾಜಿ. ಹಾಗಾಗಿ ಭಗವಂತನನ್ನ ಎಷ್ಟು ವೈಭವೀಕರಿಸುತ್ತೇವೆ ಅಷ್ಟು ನಮಗೆ ಆ ಹೇಳಿದಷ್ಟು ಮತ್ತು ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಕೃಷ್ಣನನ್ನ ಎಷ್ಟು ನಾವು ವೈಭವೀಕರಿಸಿ ಎಷ್ಟು ನಾವು ಹೇಳ್ತೇವೆ ಅಷ್ಟು ನಮಗೆ ಸೋಜಿಗದ ಸಂಗತಿಗಳು ನಮಗೆ ತಿಳಿದು ಬರುತ್ತೆ ಅಂತೇಳಿ ಚೈತನ್ಯ ಚರಿತಾಮೃತದಿಂದ ಗೊತ್ತಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆಮೇಲೆ ಈಗ ಏನಂತ ತಿಳ್ಕೊಬೇಕು ಅಂತಂದ್ರೆ, ಈ ಚೈತನ್ಯ ಚರಿತಾಮೃತದ ಯಾವಾಗ್ಲೂ ಪ್ರಾರಂಭ ಮಾಡ್ಬೇಕಾದ್ರೆ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಆಧ್ಯಾತ್ಮಿಕ ಗುರು ಪರಂಪರೆಗೆ ಅವರು ನಮಸ್ಕಾರ ಅರ್ಪಿಸ್ತಾರೆ. ಯಾಕೆ ಗುರು ಪರಂಪರೆಗೆ ಅರ್ಪಿಸ್ತಾರೆ ಅಂದ್ರೆ, ಅದು ಬಹುವಚನ ಕೊಡ್ತಾ ಇದ್ದಾರೆ ಅವರಿಗೆ. ಯಾಕಂದ್ರೆ ಗುರುವಿಗೆ ಮಾತ್ರ ನಮಸ್ಕರಿಸದೆ ಕೃಷ್ಣನಿಂದ ಪ್ರಾರಂಭ ಆಗ್ತಕ್ಕಂತ ಎಲ್ಲ ಇಡೀ ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಗುರು ಪರಂಪರೆಗೆ ನಮಸ್ಕಾರ ಮಾಡೋದು, ಆಮೇಲೆ ಭಕ್ತ ಗಣಕ್ಕೆ ನಮಸ್ಕಾರ ಮಾಡುವುದು, ಮತ್ತೆ ದೇವ ಭ್ರಾತೃಗಳು ಅಂದ್ರೆ ಈ ಸನ್ಯಾಸಿಗಳಲ್ಲಿ ಅವರು ದೈವ ಸಹೋದರರು ಅಂತ ಹೇಳ್ತಾರೆ, ಅಂದ್ರೆ ಗಾಡ್ ಬ್ರದರ್ಸ್. ಅವರಿಗೆ ನಮಸ್ಕಾರ ಮಾಡೋದು, ಮತ್ತೆ ಭಗವಂತನ ವಿಸ್ತರಣೆ ಕೃಷ್ಣನ ವಿಸ್ತರಣೆಗಳಿಗೆ ನಮಸ್ಕಾರ ಮಾಡೋದು, ಮತ್ತೆ ಅಲ್ಲಿ ಇವರಿಗೆ ಕೃಷ್ಣನ ಮೊಟ್ಟ ಮೊದಲ ಅಭಿವ್ಯಕ್ತಿ ಇವರಿಗೆ ಯಾರಿಗೆ ಅಂತಂದ್ರೆ ನಿತ್ಯಾನಂದ ಅಂದ್ರೆ ಬಲದೇವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ಸಂಪ್ರದಾಯ. ಸೊ ಇದನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದವು ಸಹೋದಿತವು ಗೌಡೋದಯೇ ಪುಷ್ಪವಂತವು ಚಿತ್ವವು ಶಂದವು ತಮೋನುದವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಇಷ್ಟು ಜನರಿಗೂ ನಮಸ್ಕಾರ ಮಾಡಿ ಆಮೇಲೆ ಚೈತನ್ಯ ಚರಿತಾಮೃತ ವಿವರಣೆ ತಗೊಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದೇನೆಂದ್ರೆ, ಚೈತನ್ಯ ಅಂದ್ರೆ ಚೈತನ್ಯರು ಸಾಕ್ಷಾತ್ ಭಗವಂತ ಮತ್ತೆ ಗುರು ಭಕ್ತ ಭಗವಂತನ ವಿಸ್ತರಣೆ ಇಷ್ಟು ಕೂಡ ಕೂಡಿದೆ. ಸೊ ಹಾಗಾಗಿ ಇಲ್ಲಿ ಅವರ ಸಹವರ್ತಿ ನಿತ್ಯಾನಂದರು ಚೈತನ್ಯರ ಶಕ್ತಿಯ ಮೊದಲ ಪ್ರಕಟ ರೂಪ. ಆಮೇಲೆ ಅದ್ವೈತಾಚಾರ್ಯರು ಅವರ ಅವತಾರ. ಅದ್ವೈತಾಚಾರ್ಯ ಅಂದ್ರೆ ಮಹಾವಿಷ್ಣು ಮತ್ತು ಶಿವ, ಮಹಾವಿಷ್ಣು ಭಗವಂತನ ವಿಸ್ತರಣೆ. ಸೊ ಹಾಗಾಗಿ ಅದ್ವೈತಾಚಾರ್ಯರು ಅವರು ಅವತಾರ. ಆಮೇಲೆ ಚೈತನ್ಯರು ಅದ್ವೈತಾಚಾರ್ಯರು ಅವರ ಅವತಾರ. ಗದಾಧರ ಅವರ ಅಂತರಂಗ ಶಕ್ತಿ. ಗದಾಧರ ಅಂದ್ರೆ ರಾಧಾರಾಣಿ. ಸೊ ರಾಧಾರಾಣಿ ಅಂತರಂಗ ಶಕ್ತಿ. ರಾಧಾರಾಣಿ ಚೈತನ್ಯ ಲೀಲೆಯಲ್ಲಿ ಅವರು ಗದಾಧರನಾಗಿ ಬಂದಿದ್ದಾರೆ. ಸೊ ಆಮೇಲೆ ಶ್ರೀವಾಸ ಅಂದ್ರೆ ಬ್ರಹ್ಮ, ಅವರು ತಟಸ್ಥ ಜೀವಿ. ಶ್ರೀವಾಸ ಅಂದ್ರೆ ಬ್ರಹ್ಮ, ಅವರು ತಟಸ್ಥ ಜೀವಿ ಜೀವಾತ್ಮ. ಸೊ ಹಾಗಾಗಿ ಚೈತನ್ಯರಲ್ಲಿ ಇಷ್ಟು ಬಂದಿದ್ದಾರೆ. ಅಂದ್ರೆ ಅಲ್ಲಿ ಅವರು ಚೈತನ್ಯ ಶ್ರೀಕೃಷ್ಣ, ಆಮೇಲೆ ಶ್ರೀಕೃಷ್ಣ ಗುರು, ಆಮೇಲೆ ಭಕ್ತ ಭಗವಂತನ ವಿಸ್ತರಣೆ, ಮತ್ತೆ ಅವರ ಸಹವರ್ತಿ ನಿತ್ಯಾನಂದರು, ಇವರೆಲ್ಲರೂ ಕೂಡ ಭಗವಂತನಲ್ಲಿ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಭಗವಂತ ಅಂತಂದ್ರೆ ಭಗವಂತನ ಶಕ್ತಿಗಳು, ವಿಸ್ತರಣೆಗಳು, ಅವತಾರಗಳು ಇವೆಲ್ಲವೂ ಕೂಡಿಯೇ ಭಗವಂತನಾಗಿರೋದು. ಕೃಷ್ಣ ಅಂದ್ರೆ ಇವೆಲ್ಲವೂ ಬರುತ್ತದೆ. ಹಾಗಾಗಿ ಕೃಷ್ಣ ಯಾವತ್ತು ಏಕಾಂಗಿ ಅಲ್ಲ. ಕೃಷ್ಣನ ಜೊತೆಗೆ ಎಲ್ಲ ಅವನ ಶಕ್ತಿಗಳು, ವಿಸ್ತರಣೆಗಳು, ಅವತಾರಗಳು ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಒಟ್ಟು ಸೇರಿದ್ರೆ ಭಗವಂತನಾಗೋದು. ಸೊ ಹಾಗಾಗಿ ಈ ಚೈತನ್ಯ ಚರಿತಾಮೃತ ಅಂದ್ರೆ ಅದು ಬಿಗಿನರ್ಸಿಗಲ್ಲ. ಈ ಚೈತನ್ಯ ಚರಿತಾಮೃತ ಅದು ಸ್ನಾತಕೋತ್ತರ ಶಿಕ್ಷಣ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್. ಭಗವದ್ಗೀತೆ ಹೇಳುದು ಅದು ಎಲಿಮೆಂಟರಿ ಸ್ಟಡೀಸ್, ಅಂದ್ರೆ ಜಸ್ಟ್ 10th ಸ್ಟ್ಯಾಂಡರ್ಡ್ ಇದ್ದ ಹಾಗೆ. ಶ್ರೀಮದ್ ಭಾಗವತ ಅದು ಗ್ರಾಜುಯೇಷನ್ ಅಂತ. ಆಮೇಲೆ ಈ ಚೈತನ್ಯ ಚರಿತಾಮೃತ ಹೇಳುದು ಪೋಸ್ಟ್ ಗ್ರಾಜುಯೇಷನ್. ಅಂದ್ರೆ ಇಲ್ಲಿ ಭಗವದ್ಗೀತೆ, ಭಾಗವತಂ ಮತ್ತು ಚೈತನ್ಯ ಚರಿತಾಮೃತ ಇವೆಲ್ಲ ಶ್ರೇಷ್ಠ ಗ್ರಂಥಗಳು. ಅವು
ಒಂದೇ ಆಧ್ಯಾತ್ಮಿಕ ನೆಲೆಯಲ್ಲಿದೆ, ಪರಾತ್ಪರ ನೆಲೆಯಲ್ಲಿದೆ. ಆದರೂ ಅವನ್ನು ನಾವು ಹೋಲಿಸಿದಾಗ ಚೈತನ್ಯ ಚರಿತಾಮೃತ ಹೇಳ್ತಕ್ಕಂಥದ್ದು ಅತ್ಯಂತ ಉನ್ನತ ನೆಲೆಯಲ್ಲಿದೆ. ಹಾಗಾಗಿ ಈ ಚೈತನ್ಯ ಚರಿತಾಮೃತ ಇದು ಸ್ನಾತಕೋತ್ತರ ಶಿಕ್ಷಣ. ಮತ್ತೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಪ್ರತಿ ಶ್ಲೋಕವೂ ಕೂಡ ದೋಷರಹಿತವಾಗಿದೆ. ಇದು ಬಹಳ ಮುಖ್ಯ. ಅಲ್ಲಿ ಯಾವ ದೋಷವೂ ಇಲ್ಲ. ಮತ್ತು ಅದು ಅಮೃತ, ಚೈತನ್ಯ ಚರಿತ ಅಮೃತ. ಸೊ ಚೈತನ್ಯರ ಈ ಚರಿತ್ರೆ, ಶ್ರೀ ಮಹಾಪ್ರಭು ಶ್ರೀ ಚೈತನ್ಯರ ಚರಿತ್ರೆ ಅದು ಅಮೃತ. ನಮ್ಮ ಈ ಜೀವನಕ್ಕೆ ಅದು ಅಮೃತ. ಹಾಗಾಗಿ ಪ್ರತಿಯೊಂದು ಶ್ಲೋಕವೂ ಕೂಡ ತುಂಬಾ ದೋಷರಹಿತವಾಗಿದೆ. ಸೊ ಇಲ್ಲಿ ಚೈತನ್ಯರು ಮತ್ತು ನಿತ್ಯಾನಂದರನ್ನ ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸಲಾಗಿದೆ. ಯಾಕೆಂದ್ರೆ ಈಗ ಐಕ ಜಗತ್ತಿನಲ್ಲಿ ಕತ್ತಲೆ ಇದೆ. ಸೊ ಈ ಕತ್ತಲೆ ಹೋಗ್ಲಾಡ್ಸ್ಬೇಕು ಅಂತಂದ್ರೆ ಅಲ್ಲಿ ಬೆಳಕು ಬೇಕು. ಸೊ ಬೆಳಕು ನಮಗೆ ಐಕ ಪ್ರಪಂಚದಲ್ಲಿ ಬೆಳಕು ಅಂತಂದ್ರೆ ಅದು ಸೂರ್ಯ ಹಗಲೊತ್ತಿನಲ್ಲಿ ಬೆಳಕು ಕೊಡ್ತಾನೆ, ಚಂದ್ರ ರಾತ್ರಿ ಹೊತ್ತಿನಲ್ಲಿ ಬೆಳಕು ಕೊಡ್ತಾನೆ. ಆದರೆ ಇಲ್ಲಿ ಗೌಡ ದೇಶದಲ್ಲಿ ನಮಗೆ ಈ ಸೂರ್ಯ ಚಂದ್ರ ಇಬ್ಬರು ಉದಯರಾಗಿದ್ದಾರೆ. ಅಂದ್ರೆ ಚಂದ್ರ ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು, ಚೈತನ್ಯ ಚಂದ್ರೋದಯ ಅವರು ಚಂದ್ರ. ಹಾಗಾಗಿ ಇಲ್ಲಿ ಸೂರ್ಯ ಅಂದ್ರೆ ನಿತ್ಯಾನಂದ. ಸೊ ಹಾಗಾಗಿ ಇಲ್ಲಿ ಸೂರ್ಯ ಚಂದ್ರ ಇಬ್ಬರು ಏಕಕಾಲದಲ್ಲಿ ಉದಯಿಸಿದ್ದಾರೆ. ಗೌಡ ದೇಶದಲ್ಲಿ ಒಟ್ಟಿಗೆ ಬಂದಿದ್ದಾರೆ. ಏಕೆ ನಮಗೆ ಬಂದಿದ್ದಾರೆ ಅಂತಂದ್ರೆ ನಮಗೆ ಆಧ್ಯಾತ್ಮಿಕ ಬೆಳಕನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ನಾವು ತುಂಬಾ ಕತ್ತಲೆಯ ಕೂಪ, ಮಾಯಾ ಪ್ರಪಂಚದಲ್ಲಿ ನಾವು ಐಕ ಜಗತ್ತಲ್ಲಿ ಕತ್ತಲಿನಲ್ಲಿ ಇದ್ದೇವೆ. ಅದಕ್ಕೆ ನಮಗೆ ಅವರು ಜ್ಞಾನದ ಬೆಳಕನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಭಗವಾನ್ ಚೈತನ್ಯರು ಯಾರು ಅಂತ ಹೆಚ್ಚಿನ ಜನಿಗೆ ಪರಿಚಯ ಇರೋದಿಲ್ಲ. ಸೊ ಭಗವಾನ್ ಚೈತನ್ಯ ಅಂತಂದ್ರೆ ಅವರು ಬೇರೆ ಯಾರೂ ಇಲ್ಲ, ಶ್ರೀಕೃಷ್ಣನೇ ಅಂತ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಪರಮೋನ್ನತ ಪರಮ ಸತ್ಯ. ಈ ಪರಮೋನ್ನತ ಪರಮ ಸತ್ಯ ಅಂತ ಹೇಳೋದು ಸಾಕಾರ ರೂಪ, ಅದು ನಿರಾಕಾರ ಅಲ್ಲ. ಇದನ್ನು ಕೂಡ ನಾವು ಈ ಉಪನಿಷತ್ತಿನಲ್ಲಿ ನಾವು ಕಲಿತಿದ್ದೇವೆ. ಇಲ್ಲಿ ಈಶೋಪನಿಷತ್ತಿನಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲದಕ್ಕೂ ಆಧಾರಭೂತ ಈ ಕೃಷ್ಣ ಭಗವಂತ. ಸೊ ಆ ಭಗವಂತನಿಂದ ಬರ್ತಕ್ಕಂಥ, ಕೃಷ್ಣನಿಂದ ಬರ್ತಕ್ಕಂಥ ದಿವ್ಯ ಪ್ರಭೆ, ಅದು ಬ್ರಹ್ಮಜ್ಯೋತಿಯ ಕಿರಣ. ಅದು ಭಗವಂತನ ಮುಖವನ್ನ ಮುಸುಕಿದೆ, ಆ ಬ್ರಹ್ಮಜ್ಯೋತಿ ಕಿರಣ. ಸೊ ಆ ಮುಸುಕನ್ನ ಸರಿಸಿ, ಆ ಪರದೆಯನ್ನು ಸರಿಸಿ ಅವನ ನಿಜವಾದ ರೂಪವನ್ನ ಭಕ್ತರಿಗೆ ತೋರಿಸುವಂತ ಇಲ್ಲಿ ಪ್ರಾರ್ಥನೆ ಇದೆ. ಇಲ್ಲಿ ಇದರಿಂದ ನಮಗೆ ತಿಳ್ಕೊಳ್ತಕ್ಕಂಥದ್ದು ಏನು ಅಂದ್ರೆ, ಇಲ್ಲಿ ನಿರಾಕಾರವಾದಿಗಳು ಹೇಳೋದು ಏನು ಅಂತಂದ್ರೆ, ಅವರು ಹೇಳೋದು ದೇವರು ಅಂದ್ರೆ ಅವರು ಶಕ್ತಿ, ಅಂದ್ರೆ ಅಲ್ಲಿ ನಿರಾಕಾರ ಅಂದ್ರೆ ಬ್ರಹ್ಮನ್ ಜ್ಯೋತಿ, ಆ ಕಿರಣಗಳಿಗೆ ಅವರು ಹೇಳ್ತಾರೆ ಅಷ್ಟೇ. ಆದರೆ ಆ ಕಿರಣದ ಆಚೆ, ಆ ಕಿರಣದ ಆ ಪ್ರಭಾ ವಲಯದ ಮುಂದೆ ಹೋಗಿ ಆ ಭಗವಂತನ ಮುಖವನ್ನು ಕಾಣ್ತಕ್ಕಂಥ ಶಕ್ತಿ ಆ ನಿರಾಕಾರವಾದಿಗಳು ಪಡ್ಕೊಂಡಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಈಶೋಪನಿಷತ್ತಿನ ಇಲ್ಲಿ ಪ್ರಾರ್ಥನಾ ವಾಕ್ಯ ಇದೆ, ಆ ಮಂತ್ರ 15 ಇದೆ. ಅದರಿಂದ ಇಲ್ಲಿ ಭಗವಂತ ನಿರಾಕಾರ ಅಲ್ಲ ಹೇಳೋದನ್ನ ಇಲ್ಲಿ ಅವನು ನಿರಾಕಾರ ಅಲ್ಲ. ಆದರೆ ನಿರಾಕಾರದ ಅಸ್ತಿತ್ವ ಅಂದ್ರೆ ಭಗವಂತನ ಆ ಕಿರಣಗಳು, ದೇಹದಿಂದ ಸ್ಫುರಿಸುವ ಕಿರಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭುಗಳೇ ಶ್ರೀಕೃಷ್ಣ, ಅವರೇ ನಿರಾಕಾರ ಬ್ರಹ್ಮನಿನ ಆ ಕಿರಣಗಳಿಗೆ ಆಧಾರ, ಮೂಲಾಧಾರ. ಇದನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಬ್ರಹ್ಮಣೋಹಿ ಪ್ರತಿಷ್ಠೋ ಅಹಂ ಅಂತ 14ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಜೀವಿಯಲ್ಲಿಯೂ, ಬ್ರಹ್ಮಾಂಡದ ಪ್ರತಿ ಒಂದು ಅಣುವಿನಲ್ಲಿಯೂ ಇರ್ತಕ್ಕಂಥ ಪರಮಾತ್ಮನು ಕೂಡ ಚೈತನ್ಯರ ಅಂಶ. ಅಂದ್ರೆ ಅಣುರೇಣು ತೃಣಕಾಷ್ಟ ಇಲ್ಲಿ ಇರ್ತಕ್ಕಂತಹ ಆ ಪರಮಾತ್ಮ ಅವರು ಕೂಡ ಬೇರೆ ಯಾರು ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅಂಶಿಕ ಪ್ರತಿನಿಧಿ, ಅಂದ್ರೆ ಭಗವಾನ್ ಶ್ರೀಕೃಷ್ಣನ ಪ್ರತಿನಿಧಿ. ಸೊ ಹಾಗಾಗಿ ಭಗವಾನ್ ಶ್ರೀಕೃಷ್ಣ ಅವರೇ ಆದ ಶ್ರೀಕೃಷ್ಣ ಚೈತನ್ಯರು ಷಡೈಶ್ವರ್ಯ ಸಂಪನ್ನರು. ಅವರು ಸರ್ವ ಸಂಪತ್ತು, ಸರ್ವ ಕೀರ್ತಿ, ಸರ್ವಶಕ್ತಿ, ಸರ್ವ ಸೌಂದರ್ಯ, ಸರ್ವ ಜ್ಞಾನ, ಸರ್ವ ವಿರಕ್ತಿ ಸಂಪನ್ನರು. ಸೊ ಹಾಗಾಗಿ ಶ್ರೀಕೃಷ್ಣ ಚೈತನ್ಯರು ಸಾಕ್ಷಾತ್ ಕೃಷ್ಣ. ಮತ್ತು
ಅವರಿಗೆ ಸಮಾನರಾದವರು ಯಾರು ಇಲ್ಲ, ಅವರಿಗಿಂತ ಮೇಲೆ ಯಾರು ಇಲ್ಲ. ಅವರು ಅಸಮೌರ್ಧ್ವ. ಹಾಗಾಗಿ ಅವರು ದೇವೋತ್ತಮ ಪರಮ ಪುರುಷ, ಪರಮೋನ್ನತ ಪುರುಷ. ಈ ಭಗವಾನ್ ಚೈತನ್ಯರು ಅವರು ರೂಪ ಗೋಸ್ವಾಮಿಗೆ 10 ದಿವಸಗಳ ಕಾಲ ಅವರು ಬೋಧನೆ ಮಾಡಿದ್ದಾರೆ ಕೃಷ್ಣ ತತ್ವವನ್ನ. ಆಗ ರೂಪ ಗೋಸ್ವಾಮಿಗಳು ಹೀಗೆ ಬರೀತಾರೆ: ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಆ ಪರಮ ಪ್ರಭು ಶ್ರೀಕೃಷ್ಣ ಚೈತನ್ಯರಿಗೆ ನನ್ನ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅವರು ಬೇರೆಲ್ಲ ಅವತಾರಗಳಿಗಿಂತಲೂ ಅಷ್ಟೇಕೆ ಕೃಷ್ಣನಿಗಿಂತಲೂ ಉದಾರಿಗಳು. ಏಕೆಂದರೆ ಯಾರು ನೀಡದ್ದನ್ನು ಕೃಷ್ಣನ ಶುದ್ಧ ಪ್ರೇಮವನ್ನು ಅವರು ಮುಕ್ತವಾಗಿ ಹಂಚುತ್ತಿದ್ದಾರೆ. ಅಂದ್ರೆ ಮಹಾವದನ್ಯಾಯ ಅಂದ್ರೆ ತುಂಬಾ ಕರುಣೆಯ ಅವತಾರ. ಅವರು ಉದಾರಿಗಳು. ಯಾಕೆ ಉದಾರಿಗಳು? ಅವರು ಯಾರೂ ಕೊಡದೇ ಇರ್ತಕ್ಕಂತ ಕೃಷ್ಣ ಪ್ರೇಮವನ್ನ ಮುಕ್ತವಾಗಿ ಹಂಚುತ್ತಾ ಇದ್ದಾರೆ. ಮುಕ್ತ ಅಂದ್ರೆ ಫ್ರೀ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಯಾರಿಗೂ ಅರ್ಹತೆ ಇಲ್ಲ ಕೃಷ್ಣ ಪ್ರೇಮವನ್ನ. ಅಷ್ಟು ಅದು ಕೃಷ್ಣ ಪ್ರೇಮ ಅಂದ್ರೆ ಡೈಮಂಡ್. ಅದನ್ನ ಎಲ್ಲರಿಗೂ ಮುಕ್ತವಾಗಿ ಹಂಚುತ್ತಾ ಇದ್ದಾರೆ. ಹಾಗಾಗಿ ಅವರು ತುಂಬಾ ಕರುಣಾಳು ಈ ಚೈತನ್ಯ ಮಹಾಪ್ರಭುಗಳು. ಕೃಷ್ಣನಾದ್ರೂ ಹೇಳ್ತಾನೆ, ನೀನು ಶರಣಾಗತನಾಗು, ನಿನ್ನನ್ನು ನಾನು ಕೊಡ್ಕೊಳ್ತೇನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವ ಷರತ್ತೂ ಇಲ್ಲ. ಆ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ಹಂಚುತ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭಗವತ್ ಸಾಕ್ಷಾತ್ಕಾರಕ್ಕೆ ಬಹು ಲಂಚಿತವೂ ವಿಸ್ತಾರವೂ ಆದ ಮಾರ್ಗವನ್ನು ಚೈತನ್ಯರು ಉಪದೇಶ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಅವರು ಕೃಷ್ಣ ಪ್ರೇಮವನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಪ್ರೇಮ ಹೇಳ್ತಕ್ಕಂಥದ್ದು ಮಹೋನ್ನತ. ಅದು ಪ್ರೇಮ ಪುಮಾರ್ತೋ ಮಹಾನ್ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೋಲ್ ಮಾಡ್ಬೇಕು ನೀವು. ಹರೇ ಕೃಷ್ಣ. ಇನ್ನು ಸ್ಕ್ರೋಲ್ ಮಾಡಿ ಮಾತಾಜಿ. 39 ಪೇಜ್ ನಂಬರ್ 39 ಬಂದಿದೆ. ಹರೇ ಕೃಷ್ಣ. ಇನ್ನು ನೆಕ್ಸ್ಟ್ ಪೇಜ್ ಎಸ್, ಇನ್ನೂ ಒಂದು ನೆಕ್ಸ್ಟ್ ಪೇಜ್ ಇಲ್ಲ. 39 ಪೇಜ್ ನಂಬರ್ 39. ಹ್ಲಾದಿನಿ ಶಕ್ತಿ. ಇಲ್ಲಿ ಏನು ಅಂತ ಕೇಳಿದ್ರೆ, ಮಾತಾಜಿ ಅದ್ರ ಹಿಂದಿನ ಪೇಜು ಮಾತಾಜಿ, ಇದು ಹಿಂದಿನ ಪೇಜು. ಅದರ ಹಿಂದಿನ ಪೇಜು. ಇಲ್ಲಿ ಕೃಷ್ಣ ಪ್ರಜ್ಞೆಯ ಮೂಲ ತತ್ವ ಅಂದ್ರೆ ನಮ್ಮ ಪ್ರೇಮವನ್ನ ನಾವು ಐಹಿಕ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ನಾವು ಅಂದ್ರೆ ಕೃಷ್ಣ ಪ್ರೇಮನ ಕೊಡ್ಲಿಕ್ಕೆ ಅವ್ರು ಬಂದಿದ್ದಾರೆ. ಆದ್ರೆ ನಾವು ಈ ಪ್ರಪಂಚದಲ್ಲಿ, ಈ ಐಹಿಕ ಪ್ರಪಂಚದಲ್ಲಿ ನಾವು ಪ್ರೇಮ ಅಂತ ತಿಳ್ಕೊಂಡಿದ್ದೇವಲ್ಲ, ಅದು ನಿಜವಾದ ಪ್ರೇಮ ಅಲ್ಲ, ಅದು ವಿಕೃತ. ಯಾಕಂದ್ರೆ ನಿಜವಾದ ಪ್ರೇಮ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನಲ್ಲಿ ಇದೆ ನಿಜವಾದ ಪ್ರೇಮ. ಈಗ ನಾವು ಪ್ರಾಪಂಚಿಕ ಪ್ರಜ್ಞೆಯಲ್ಲಿದ್ದೇವೆ, ಅಂದ್ರೆ ಐಹಿಕ ಪ್ರಜ್ಞೆಯಲ್ಲಿ ನಾವಿದ್ದೇವೆ. ಈ ಐಹಿಕ ಪ್ರಜ್ಞೆಯಲ್ಲಿ ಇದ್ದಾಗ ನಾವು ಯಾವುದನ್ನು ಪ್ರೇಮ ಅಂತ ತಿಳ್ಕೊಳ್ತದೆಯೋ ಅದು ಪ್ರೇಮ ಅಲ್ಲ, ಅದು ವಿಕೃತ ಕಾಮ. ಅದು ವಿಕೃತ ಪ್ರೇಮ ಅಥವಾ ಕಾಮ. ಆಮೇಲೆ ನಾವು ಈ ಪ್ರಾಪಂಚಿಕ ಪ್ರಜ್ಞೆಯಲ್ಲಿ ಯಾವುದು ಪ್ರೇಮಾರ್ಹ ಅಲ್ಲವೋ ಅದನ್ನು ಪ್ರೇಮಿಸ್ತಾ ಇದ್ದೇವೆ. ನಾವು ಏನು ನಮ್ಮ ಹೆಂಡತಿ ಮಕ್ಕಳನ್ನ ಪ್ರೇಮ ಮಾಡ್ತೇವೆ, ಪ್ರೀತಿ ಮಾಡ್ತೇವೆ. ಅದೇ ತರಹ ಅವ್ರು ಯಾರು ಇದ್ರೂ ನಾಯಿ ಬೆಕ್ಕುಗಳನ್ನು ಕೂಡ ಪ್ರೇಮಿಸ್ತೇವೆ. ಅಂದ್ರೆ ನಾಯಿ ಬೆಕ್ಕುಗಳನ್ನು ಪ್ರೇಮ ಮಾಡಿದ್ರೆ ನಮ್ಗೇನಾಗುತ್ತೆ, ಮರಣ ಕಾಲದಲ್ಲಿ ಅವ್ರದೇ ನೆನಪು ಬಂದು ಮುಂದೆ ನಾವು ನಾಯಿಯಾಗಿ ಹುಟ್ಟಬಹುದು, ಬೆಕ್ಕುಗಳಾಗಿ ಹುಟ್ಟಬಹುದು. ಹಾಗಾಗಿ ಇಲ್ಲಿ ನಾವು ಕೃಷ್ಣನ ಪ್ರೇಮ ಅಂದ್ರೆ ಇರೋದು ಕೇವಲ ಕೃಷ್ಣನ ಹತ್ರ. ಹಾಗಾಗಿ ನಾವು ಕೃಷ್ಣನನ್ನು ಬಿಟ್ಟು ಬೇರೆ ಯಾವುದನ್ನು ಪ್ರೇಮ ಮಾಡಿದರೆ ಅದು ನಮ್ಮನ್ನು ಅಧೋಗತಿಗೆ ಇಳಿಸುತ್ತದೆ. ಹಾಗಾಗಿ ಕೃಷ್ಣ ಪ್ರೇಮ ಹೇಳ್ತಕ್ಕಂಥದ್ದು ಕೆಲವೇ ಜನರಿಗಲ್ಲ, ಕೃಷ್ಣ ಪ್ರೇಮ ಹೇಳ್ತಕ್ಕಂಥದ್ದು ಎಲ್ಲರಿಗೂ, ಜಗತ್ತಲ್ಲಿ ಎಲ್ಲರಿಗೂ ಕೃಷ್ಣ ಪ್ರೇಮ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ನಮ್ಮ ಎಲ್ಲಾ ದೇಶಗಳಲ್ಲಿಯೂ ಧರ್ಮ ಗ್ರಂಥಗಳಿದೆ, ಎಷ್ಟೋ ಧರ್ಮ ಗ್ರಂಥಗಳಿದೆ, ಎಲ್ಲಾ ಮತಗಳಲ್ಲಿಯೂ ಕೂಡ ಧರ್ಮ ಗ್ರಂಥ ಇದೆ. ಆದರೆ
ಆ ಎಲ್ಲ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಭಗವಂತನ ಪ್ರೇಮದ ಸೂಚನೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಚೈತನ್ಯ ಮಹಾಪ್ರಭುಗಳು. ಆದ್ರೆ ಆ ಭಗವಂತನ ಪ್ರೇಮವನ್ನ ನಿಜವಾಗಿ ನಿಜವಾಗಿ ಹೇಗೆ ನಾವು ಪಡ್ಕೋಬೇಕು ಇದನ್ನ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ವಿವರಿಸಿಲ್ಲ. ಸೊ ಹಾಗಾಗಿ ಭಗವಂತನನ್ನು ಪ್ರೇಮಿಸುವ ಸೂಕ್ತ ಹಾದಿಯನ್ನು ವ್ಯಕ್ತಿಗೆ ತಿಳಿಸ್ಕೊಡ್ಬೇಕು ಅಂತ ಅನೇಕ ದೃಷ್ಟಿಯಿಂದ ಅನೇಕ ಸಾಹಿತ್ಯಗಳು ಬಂದಿದೆ. ಆದರೆ ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ ಭಗವಂತನನ್ನ ಪ್ರೇಮಿಸುವುದು ಹೇಗೆ ಅದನ್ನ ತಿಳಿಸೋದಿಲ್ಲ. ಭಗವಂತ ಅಂದ್ರೆ ಯಾರು, ಹೇಗಿದ್ದಾರೆ, ಅವನನ್ನ ವರ್ಣನೆಯೂ ಕೂಡ ನಿಖರವಾಗಿ ಇಲ್ಲ. ಹಾಗಾಗಿ ಇಲ್ಲಿ ದೇವೋತ್ತಮನನ್ನ ನಾವು ಪ್ರೀತಿಸ್ಬೇಕು. ಅದನ್ನ ಚೈತನ್ಯ ಮಹಾಪ್ರಭುಗಳು ಸ್ವತಃ ಮಾಡಿ ತೋರಿಸ್ತಾರೆ. ಭಗವಂತನನ್ನು ಹೇಗೆ ನಾವು ದಾಂಪತ್ಯ ಬಾಂಧವ್ಯ ಅಂದ್ರೆ ಮಧುರ ಬಾಂಧವ್ಯದಲ್ಲಿ ಪ್ರೇಮಿಸ್ಬೇಕು. ಅದಕ್ಕಾಗಿ ಅವರು ರಾಧಾರಾಣಿಯ ಒಂದು ಇದರಲ್ಲಿ ಬರ್ತಾರೆ, ಅಂದ್ರೆ ಭಾವದಲ್ಲಿ, ರಾಧಾರಾಣಿ ಭಾವದಲ್ಲಿ ಬರ್ತಾರೆ, ಭಕ್ತರ ರೂಪದಲ್ಲಿ ಬರ್ತಾರೆ. ಚೈತನ್ಯರು ಕೃಷ್ಣನನ್ನು ರಾಧಾರಾಣಿಯು ಪ್ರೇಮಿಸಿದಂತೆ ಪ್ರೇಮಿಸಲು ಯತ್ನಿಸುತ್ತಾರೆ. ಸೊ ಅದರಿಂದ ರಾಧಾರಾಣಿ ಭಾವದಲ್ಲಿ ಅವರು ಬಂದಿದ್ದಾರೆ. ಈ ರಾಧಾರಾಣಿ ಈ ರೀತಿಯಾಗಿ ನನಗೆ ಹೇಗೆ ಮುದ ನೀಡುತ್ತಾಳೆ, ಹೇಗೆ ಇಷ್ಟು ಸಂತೋಷ ನೀಡ್ತಾಳೆ ಅಂತ ಕೃಷ್ಣನಿಗೆ ತುಂಬಾ ಆಶ್ಚರ್ಯ ಆಗಿತ್ತಂತೆ. ಸೊ ಅವಾಗ ಕೃಷ್ಣ ಏನ್ ಮಾಡಿದ್ರು ಅಂತಂದ್ರೆ ಆ ರಾಧಾರಾಣಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಕೃಷ್ಣ ಅವಳ ಪಾತ್ರದಲ್ಲಿ ತನ್ನನ್ನು ತಾನು ಅರ್ಥಕೊಳ್ಳಿಕ್ಕಾಗಿ ಬಂದಿದ್ದಾನೆ. ಸೊ ಹಾಗಾಗಿ ಭಗವಾನ್ ಚೈತನ್ಯರ ಅವತಾರದ ಗುಟ್ಟು ಅಂದ್ರೆ ಚೈತನ್ಯರು ರಾಧಾಭಾವದಲ್ಲಿ ಬಂದಿದ್ದಾರೆ ಮತ್ತು ಕೃಷ್ಣನನ್ನು ಪ್ರೇಮಿಸುವುದು ಹೇಗೆ ಎಂಬುದನ್ನು ನಮಗೆ ತೋರಿಸ್ಲಿಕ್ಕೆ ಬಂದಿದ್ದಾರೆ. ರಾಧಾರಾಣಿ ಪಾತ್ರವನ್ನು ಅವರು ಧರಿಸಿದ್ದಾರೆ. ಆದ್ದರಿಂದ ಅವರನ್ನು ಉದ್ದೇಶಿಸಿ ರಾಧಾರಾಣಿಯನ್ನು ಕುರಿತಾದ ಆಲೋಚನೆಯಲ್ಲಿ ಮಗ್ನರಾಗಿರುವ ನಿಮಗೆ ನನ್ನ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ ಎಂದು ಸಂಬೋಧಿಸಲಾಗುತ್ತದೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರೂ ಅಲ್ಲ, ಕೃಷ್ಣನೇ. ಆದರೆ ರಾಧಾರಾಣಿ ಭಾವದಲ್ಲಿ ಬಂದಿದ್ದಾರೆ. ಈಗ ರಾಧಾರಾಣಿ ಯಾರು, ಕೃಷ್ಣ ಯಾರು ಎಂಬ ಪ್ರಶ್ನೆ ನಮಗೆ ಬರುತ್ತೆ. ರಾಧಾರಾಣಿ ಯಾರು, ಕೃಷ್ಣ ಯಾರು? ನಿಜವಾಗಿ ರಾಧಾಕೃಷ್ಣ ಎಂದರೆ ರಾಧಾ ಕೃಷ್ಣ ಎರಡೂ ಒಂದೇ, ಇಬ್ಬರೂ ಕೃಷ್ಣನೇ. ಅಲ್ಲಿ ಏನಂದ್ರೆ ಪ್ರೇಮದ ವಿನಿಮಯ ಬರುತ್ತೆ. ರಾಧಾಕೃಷ್ಣ ಅಂದ್ರೆ ಈ ಪ್ರೇಮ ಹೇಳ್ತಕ್ಕಂಥದ್ದು ಸಾಧಾರಣವಾದ ರೀತಿಯದಲ್ಲ, ಇದು ಐಹಿಕವಾದ ರೀತಿಯದಲ್ಲ. ಸೊ ಹಾಗಾಗಿ ಇಲ್ಲಿ ಕೃಷ್ಣನ ಶಕ್ತಿಗಳು 3 ರೀತಿಯಾಗಿದ್ದೇವೆ, ನಾವು ನೋಡಿದ್ದೇವೆ. ಸಂವಿತ್, ಹ್ಲಾದಿನಿ ಮತ್ತು ಸಂಧಿನಿ ಅಂತ ಹೇಳಿ 3 ಶಕ್ತಿ. ಸೊ ಅದರಲ್ಲಿ ಹ್ಲಾದಿನಿ ಶಕ್ತಿ ಅದು ಸಂತೋಷದ ಶಕ್ತಿ ಕೃಷ್ಣನ. ಹ್ಲಾದಿನಿ ಶಕ್ತಿ ಅಂದ್ರೆ ಅದು ರಾಧಾರಾಣಿ. ಸೊ ಹಾಗಾಗಿ ನಮಗೆಲ್ಲಾ ಜೀವಿಗಳಿಗೂ ಸಂತೋಷವನ್ನು ಅನುಭವಿಸ್ತಕ್ಕಂತ ಒಂದು ಆಶೆ ಇರುತ್ತೆ, ಆ ಶಕ್ತಿ ಇರುತ್ತೆ. ಅದು ಈ ಹ್ಲಾದಿನಿ ಶಕ್ತಿಯಿಂದ ಬಂದಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣ, ನಾವ್ ಯಾವಾಗ್ಲೂ ಐಹಿಕ ಶಕ್ತಿಯಲ್ಲಿ ನಾವು ಸಂತೋಷ ಹುಡುಕ್ತೇವೆ, ಆದ್ರೆ ಕೃಷ್ಣ ಐಹಿಕ ಶಕ್ತಿಯಲ್ಲಿ ಸಂತೋಷವನ್ನು ಹುಡುಕೋದಿಲ್ಲ. ಕೃಷ್ಣ ಯಾವಾಗ್ಲೂ ಆತ್ಮಾರಾಮ. ಸೊ ಆತ್ಮಾರಾಮ ಆಗಿರ್ತಾನೆ. ಸೊ ಆದರೂ ಸರ್ವತಾ ಅವನು ಆಧ್ಯಾತ್ಮಿಯಾಗಿ ಇರ್ತಕ್ಕಂಥವನು. ಅವನ ಸುಖ ಸಂತೋಷಗಳು, ಕೃಷ್ಣನ ಸುಖ ಸಂತೋಷಗಳು ಪ್ರಾಪಂಚಿಕ ಕಲ್ಪನೆಯನ್ನು ಮೀರಿದ್ದು. ಸೊ ಹಾಗಾಗಿ ಇಲ್ಲಿ ನಾವು ಕೃಷ್ಣನಿಂದ ಹೇಗೆ ಸಂತೋಷವನ್ನು ತಿಳ್ಕೋಬೇಕು ಅಂತಂದ್ರೆ ನಾವು ಶ್ರೀಮದ್ ಭಾಗವತದ 10ನೇ ಸ್ಕಂದ ಓದ್ಬೇಕು. ಅಲ್ಲಿ ರಾಧಾರಾಣಿ ಮತ್ತು ಬ್ರಜಭೂಮಿಯ ಗೋಪಿಕೆಯರೊಂದಿಗೆ ಶ್ರೀಕೃಷ್ಣ ಲೀಲೆಗಳನ್ನು ನಡೆಸಿದ್ದಾನೆ. ಸೊ ಅವನ ಹ್ಲಾದಿನಿ ಶಕ್ತಿಯ ಅಲ್ಲಿ ಪ್ರಕಟವಾಗಿದೆ ಅಂತ. ಸೊ ಹಾಗಾಗಿ ಜನ ಏನ್ ಮಾಡ್ತಾರೆ, ಅವರು ತಿಳುವಳಿಕೆ ತಿಳ್ಕೊಳ್ಳದೆ ಕೃಷ್ಣನನ್ನ ತಮ್ಮ ಲೆವೆಲ್ಗೆ ತಂದುಕೊಂಡು ಅವರು ಸೀದಾ 10ನೇ ಸ್ಕಂದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಆ ರಾಧಾರಾಣಿ ಕೃಷ್ಣನು ಆಲಿಂಗಿಸಿಕೊಂಡಿದ್ದು ಅಥವಾ ಗೋಪಿಕೆಯರ ಜೊತೆಗೆ ನರ್ತಿಸಿದ್ದನ್ನ ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವರು ಏನ್ ತಿಳ್ಕೊಂಡ್ಬಿಡ್ತಾರೆ, ತಮ್ಮ ಲೆವೆಲ್ಗೆ ತಂದ್ಕೊಂಡು ಲೌಕಿಕ ಕಾಮತೃಷೆ ಅಂತ ಪರಿಗಣಿಸ್ತಾರೆ. ಆದರೆ ಹಾಗಲ್ಲ, ಅದು ಅವರ ನಡುವೆ ನಡೀತಾ ಇರೋದು ಅದು ಶುದ್ಧ ಪ್ರೇಮ. ಸೊ ಹಾಗಾಗಿ ಇವರೆಲ್ಲ ಪ್ರಕೃತಿಯ ಸಹಜೀಯರು, ಇವರಿಗೆಲ್ಲ ಪ್ರಾಪಂಚಿಕ ಭೋಗಾಪೇಕ್ಷೆ ಇರುತ್ತೆ, ಅದಕ್ಕೆ ಅವರು ಅಪಾರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನಾವು ಸರಿಯಾದ ಅರ್ಥವನ್ನ ತಿಳ್ಕೊಬೇಕು, ರಾಧಾ ಕೃಷ್ಣ ಅಂದ್ರೆ ಏನು ಅಂತ. ಈ ತಪ್ಪು ಗ್ರಹಿಕೆಗಳನ್ನ ನಾವು ನಿವಾರಿಸ್ಕೋಬೇಕು. ರಾಧಾ ಕೃಷ್ಣ ನಿಜವಾಗಿ ಏನು ಎಂಬುದರ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು. ಅಂದ್ರೆ ರಾಧೆ ಮತ್ತು ಕೃಷ್ಣ ಇಬ್ಬರೂ ಕೂಡ ತಮ್ಮ ಲೀಲೆಗಳನ್ನು ಅಂತರಂಗ ಶಕ್ತಿಯ ಮೂಲಕ ಪ್ರದರ್ಶನ ಮಾಡ್ತಾರೆ. ಕೃಷ್ಣನ ಅಂತರಂಗ ಶಕ್ತಿ ಅಂದ್ರೆ ಹ್ಲಾದಿನಿ ಶಕ್ತಿ. ಸೊ ಈ ಹ್ಲಾದಿನಿ ಶಕ್ತಿಯನ್ನ ನಮಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ.
ಕೃಷ್ಣ ಅಂದ್ರೆ ಏನು ಎಂಬುದನ್ನು ಅರ್ಥ ಮಾಡ್ಕೊಂಡ ಮೇಲೆ ಅವನ ಆ ಹ್ಲಾದಿನಿ ಶಕ್ತಿ, ಸಂತೋಷ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿಯಾದ ಒಂದು ಜಡ ವಸ್ತುವಿನಲ್ಲಿ ಕೃಷ್ಣ ಯಾವತ್ತೂ ಸಂತೋಷವನ್ನ ಪಡ್ಕೊಳ್ಳೋದಿಲ್ಲ. ಕೃಷ್ಣ ಯಾವಾಗಲೂ ರಾಧಾರಾಣಿ ಅಥವಾ ಹ್ಲಾದಿನಿ ಶಕ್ತಿ, ಕೃಷ್ಣನ ಹ್ಲಾದಿನಿ ಶಕ್ತಿ ಅವಳು. ಹಾಗಾಗಿ ಕೃಷ್ಣ ಯಾವಾಗ ಸಂತೋಷ ಪಡಿಬೇಕು ಅಂತಿದ್ದರೆ ತನ್ನ ಅಂತರಂಗ ಶಕ್ತಿಯಾದ ಹ್ಲಾದಿನಿ ಶಕ್ತಿಯನ್ನು ರಾಧಾರಾಣಿಯಾಗಿ ಪ್ರಕಟಿಸ್ತಾನೆ ಮತ್ತು ಅವಳಲ್ಲಿ ಪ್ರೇಮ ವ್ಯವಹಾರಕ್ಕೆ ತೊಡಗ್ತಾನೆ. ಅಂದರೆ ಕೃಷ್ಣ ಬಹಿರಂಗ ಶಕ್ತಿಯಲ್ಲಿ ಸಂತೋಷ ಪಡುವುದಿಲ್ಲ, ತನ್ನ ಅಂತರಂಗ ಶಕ್ತಿ ಹ್ಲಾದಿನಿ ಶಕ್ತಿಯನ್ನೇ ರಾಧಾರಾಣಿಯಾಗಿ ಪ್ರದರ್ಶಿಸುತ್ತಾನೆ. ಹಾಗಾಗಿ ರಾಧಾ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ. ಹಾಗಾಗಿ ಹ್ಲಾದಿನಿ ಶಕ್ತಿ ಅದು ಭಗವಂತನ ಅನೇಕ ವಿಸ್ತರಣೆಗಳಲ್ಲಿ ಎಲ್ಲಕ್ಕಿಂತ ಮೊದಲನೇದು ಹ್ಲಾದಿನಿ ಶಕ್ತಿ, ಅದು ಬಹಳ ಪ್ರಮುಖವಾದದ್ದು. ಹಾಗಾಗಿ ರಾಧಾರಾಣಿ ಕೃಷ್ಣನಿಂದ ಪ್ರತ್ಯೇಕವಾದವಳಲ್ಲ, ರಾಧಾರಾಣಿಯೂ ಕೂಡ ಕೃಷ್ಣನೇ. ಯಾಕಂದ್ರೆ ಶಕ್ತಿಗೂ ಶಕ್ತನಿಗೂ ವ್ಯತ್ಯಾಸ ಇಲ್ಲ ನೋಡಿ. ಶಕ್ತಿ ಇಲ್ಲದೆ ಶಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶಕ್ತನಾಗಬೇಕು ಅಂದ್ರೆ ಶಕ್ತಿ ಇರಬೇಕು. ಆಮೇಲೆ ಶಕ್ತಿಮಾನ್ ಇಲ್ಲದಿದ್ದರೆ ಶಕ್ತಿ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ರಾಧೆ ಇಲ್ಲದಿದ್ದರೆ ಕೃಷ್ಣನಿಗೆ ಅರ್ಥ ಇಲ್ಲ, ಕೃಷ್ಣನಿಲ್ಲದಿದ್ದರೆ ರಾಧೆಗೂ ಅರ್ಥವಿಲ್ಲ. ಸೊ ಹಾಗಾಗಿ ಇದು ವೈಷ್ಣವ ಸಿದ್ಧಾಂತ. ಇದನ್ನ ಎಲ್ಲದಕ್ಕೂ ಮೊದಲು ಈ ವೈಷ್ಣವ ಸಿದ್ಧಾಂತದಲ್ಲಿ ಮೊಟ್ಟ ಮೊದಲು ಅಂತರಂಗ ಶಕ್ತಿ ಹ್ಲಾದಿನಿ ಶಕ್ತಿ ಅದಕ್ಕೆ ನಮಸ್ಕರಿಸಿ ಪೂಜಿಸುತ್ತದೆ. ವೈಷ್ಣವ ಸಿದ್ಧಾಂತ ಅಂದ್ರೆ ಮೊದಲು ಅಂತರಂಗ ಶಕ್ತಿಗೆ ಪೂಜೆ. ಯಾಕಂದ್ರೆ ಅಂತರಂಗ ಶಕ್ತಿ ರಾಧಾರಾಣಿ. ಹಾಗಾಗಿ ಭಗವಂತನನ್ನು ಮತ್ತು ಅವನ ಶಕ್ತಿಯನ್ನು ರಾಧಾ ಕೃಷ್ಣ ಎಂದು ಕರೀತಾರೆ ನೋಡಿ. ಮೊದಲು ರಾಧಾ ಬರ್ತದೆ, ಆಮೇಲೆ ಕೃಷ್ಣ. ಅದೇ ರೀತಿ ಲಕ್ಷ್ಮೀ ನಾರಾಯಣ. ಸೊ ಲಕ್ಷ್ಮೀ ನಾರಾಯಣನ ಶಕ್ತಿ. ಹಾಗೆಯೇ ಸೀತಾರಾಮ, ಸೀತೆ ಮೊದಲು ಬರುತ್ತೆ. ಹರೇ ಕೃಷ್ಣ, ಕೇಳ್ತಾ ಇದೆಯಾ? ಹರೇ ಕೃಷ್ಣ ಉಂಟಾ? ಹರೇ ಕೃಷ್ಣ ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಯಾಕಂದ್ರೆ ಫೋನ್ ಕಾಲ್ ಬಂತು ಒಂದು, ಅದಕ್ಕೆ ಕೇಳಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ರಾಧಾ ಕೃಷ್ಣ ಈ ಇಬ್ಬರು ಒಂದೇ. ರಾಧೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಸಂತೋಷ ಪಡಲು ಅಪೇಕ್ಷಿಸಿದಾಗ ಅವನು ರಾಧಾರಾಣಿಯಾಗಿ ಪ್ರಕಟವಾಗ್ತಾನೆ. ಹಾಗೆ ರಾಧಾ ಮತ್ತು ಕೃಷ್ಣ ಇವರ ನಡುವೆ ಆಧ್ಯಾತ್ಮಿಕ ಪ್ರೇಮ ವಿನಿಮಯ, ಅದು ಕೃಷ್ಣನ ಅಂತರಂಗ ಶಕ್ತಿಯ ಹ್ಲಾದಿನಿ ಶಕ್ತಿಯ ಪ್ರದರ್ಶನ. ಸೊ ಹಾಗಾಗಿ ಕೃಷ್ಣನು ಅಪೇಕ್ಷಿಸಿದಾಗ ಅಂತ ಬಂತು. ಅಪೇಕ್ಷೆ ಪಟ್ಟಿದ್ದು ಯಾವಾಗ ಅಂತ ಏನು ಕೇಳಬಹುದು ಯಾರಾದ್ರೂ. ಆದರೆ ಅಪೇಕ್ಷೆ ಪಟ್ಟಿದ್ದು ಯಾವಾಗ ಅಂತ ಹೇಳಲಿಕ್ಕೆ ಬರೋದಿಲ್ವಂತೆ. ಯಾಕೆಂತಂದ್ರೆ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಾರಂಭವೂ ಇಲ್ಲ, ಕೊನೆಯೂ ಇಲ್ಲ. ಹೀಗಾಗಿ ರಾಧಾಕೃಷ್ಣರು ಒಂದೇ ಎಂಬುದನ್ನು, ಅವರು ಯಾವಾಗ ಬೇರಾಗುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲಂತೆ. ಅದು ಆಗಿದೆ. ಸೊ ಹಾಗಾಗಿ ಕೃಷ್ಣನು ತನ್ನ ಹ್ಲಾದಿನಿ ಶಕ್ತಿಯನ್ನು ಅನುಭವಿಸ ಬಯಸಿದಾಗ ರಾಧಾರಾಣಿಯ ರೂಪವನ್ನು ಪ್ರತ್ಯೇಕವಾಗಿ ತೋರ್ತಾನೆ. ಅವನಿಗೆ ಯಾವಾಗ ಹ್ಲಾದಿನಿ ಶಕ್ತಿಯನ್ನ ಅನುಭವಿಸ್ಬೇಕು ಅಂತಿದ್ದಾಗ ಅವನು ರಾಧಾರಾಣಿ ಪ್ರತ್ಯೇಕ ರೂಪ. ಆದರೆ ರಾಧೆಯ ಮೂಲಕ ತನ್ನನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದಾಗ ರಾಧೆಯೊಡನೆ ಒಂದಾದನು. ಈ ಮಿಲನವನ್ನೇ ಭಗವಾನ್ ಚೈತನ್ಯರು ಎಂದು ಕರೆಯುತ್ತಾರೆ. ಅಂದ್ರೆ ಭಗವಾನ್ ಚೈತನ್ಯ ಅಂದ್ರೆ ಅಲ್ಲಿ ಇಬ್ಬರೂ ಇದ್ದಾರೆ, ರಾಧನೂ ಇದ್ದಾರೆ, ಕೃಷ್ಣನೂ ಇದ್ದಾರೆ. ಸೊ ಅವರಿಬ್ಬರು ಮಿಲನವಾಗಿದ್ದ ರೂಪ ಭಗವಾನ್ ಚೈತನ್ಯರು. ಸೊ ಹಾಗಾಗಿ ನಾವು ರಾಧಾ ಕೃಷ್ಣ ಅಂದ್ರೆ ಏನು, ಭಗವಾನ್ ಚೈತನ್ಯ, ಇದನ್ನ ನಾವು ತಿಳ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣನು ಚೈತನ್ಯ ಮಹಾಪ್ರಭುಗಳ ರೂಪವನ್ನು ಏಕೆ ಧರಿಸಿದರು? ಚೈತನ್ಯ ಮಹಾಪ್ರಭುಗಳು ಅಂದ್ರೆ ರಾಧಾಕೃಷ್ಣರ ಮಿಲನ. ಹಾಗಾಗಿ ಇಲ್ಲಿ ರಾಧೆಯ ಪ್ರೇಮದ ಮಹಿಮೆಯನ್ನು ಅರಿಲಿಕ್ಕಾಗಿ ಕೃಷ್ಣ ಅಪೇಕ್ಷೆ ಮಾಡಿದರು. ಆವಾಗ ಅವರಿಗೆ, ಕೃಷ್ಣನಿಗೆ ಅನಿಸ್ತು, ರಾಧಾರಾಣಿ ಯಾಕೆ ನನ್ ಮೇಲೆ ಅಷ್ಟು ಪ್ರೇಮವನ್ನು ತೋರ್ತಾಳೆ ಅಂತ ಕೃಷ್ಣ ಕೇಳ್ಕೊಂಡ. ಅವಳು ನನ್ನಿಂದ ಆಕರ್ಷಿತಳಾಗ್ತಾಳೆ ಅಂದ್ರೆ ನನ್ನಲ್ಲಿ ಯಾವ ವಿಶೇಷ ಅರ್ಹತೆ ಇದೆ? ಯಾಕಾಗಿ ನನ್ನನ್ನು ಅಷ್ಟು ಅವಳು ಪ್ರೇಮಿಸ್ತಾಳೆ? ಇದು ಕೃಷ್ಣನಿಗೆ ಪ್ರಶ್ನೆಯಾಗಿತ್ತು. ಜನರು ಕೇಳ್ಬೋದು,
ಕೃಷ್ಣ ಪರಮೋನ್ನತ, ಅವನು ಒಬ್ಬರ ಪ್ರೇಮದಿಂದ ಆಕರ್ಷಿತನಾಗಿದ್ದಾನೆ ಅಂದ್ರೆ ಸೋಜಿಗ. ಬಹಳ ಅಂದ್ರೆ ಆಶ್ಚರ್ಯ ಅಂತ. ಈಗ ಏನಾಗತ್ತೆ ಅಂತಂದ್ರೆ, ಈಗ ನಾವು ಅಪರಿಪೂರ್ಣರು, ನಾವು ಜೀವಿಗಳು, ನಾವು ಮನುಷ್ಯರು ಅಪರಿಪೂರ್ಣರು, ನಮ್ಮಲ್ಲಿ ಯಾವ್ದಾದ್ರು ಒಂದು ಕೊರತೆ ಇದ್ದೇ ಇರುತ್ತೆ. ಅದಕ್ಕಾಗಿ ಈಗ ಹೆಂಗ ನಾವು ಹೆಂಗಸಿನದೋ ಅಥವಾ ಗಂಡಸಿನದೋ ಪ್ರೇಮವನ್ನು ಅಪೇಕ್ಷಿಸುತ್ತೇವೆ. ಹೆಂಗಸಿನಲ್ಲಿ ಏನಿರುತ್ತೆ? ಪ್ರೇಮ ಇರುತ್ತೆ, ಶಕ್ತಿ ಇರುತ್ತೆ, ಸಂತೋಷಗಳು ಇರುತ್ತೆ. ಅದು ಗಂಡಸಿನಲ್ಲಿ ಇಲ್ಲ. ಅದರಿಂದ ಗಂಡಸು ಹೆಂಗಸನ್ನು ಅಪೇಕ್ಷಿಸುತ್ತಾನೆ. ಆದರೆ ಇಲ್ಲಿ ಹಾಗಲ್ಲ. ಇದು ಕೃಷ್ಣನ ವಿಚಾರದಲ್ಲಿ ಆತರ ಅಲ್ಲ. ಕೃಷ್ಣ ಆತ್ಮಾರಾಮ, ಕೃಷ್ಣ ಆತ್ಮಾರಾಮ. ಆದರೂ ಕೂಡ ನನಗೆ ರಾಧಾರಾಣಿಯಲ್ಲಿ ಆಕರ್ಷಣೆ ಉಂಟಾಗಲು ಕಾರಣ ಏನಿದೆ? ರಾಧಾರಾಣಿ ನನ್ನ ಪ್ರೇಮವನ್ನು ಅನುಭವಿಸಿದಾಗ ಅವಳ ನಿಜವಾದ ಭಾವನೆಗಳು ಏನು? ಇದನ್ನ ಕೃಷ್ಣ ಅಚ್ಚರಿ ವ್ಯಕ್ತಪಡಿಸ್ತಾನೆ. ಯಾಕಂದ್ರೆ ಕೃಷ್ಣ ಆತ್ಮಾರಾಮ. ಸೊ ಹಾಗಾಗಿ ಈ ಪ್ರೇಮ ಸಂದರ್ಭ, ರಾಧಾಕೃಷ್ಣರ ಪ್ರೇಮ ಸಂದರ್ಭ, ಅದರ ಸಾರವನ್ನು ಸವಿಯಲು ಆವಾಗ ಕೃಷ್ಣನು ಉದಿಸಿ ಬಂದ ಚಂದ್ರನಂತೆ. ಆ ಚಂದ್ರ ನೋಡಿ ಹೇಗೆ ಉದಿಸಿ ಬರ್ತದೆ, ಹಾಗೆ ಅದು ಚಂದ್ರ ಕೃಷ್ಣ ಚೈತನ್ಯರು ಬಂದ್ರು. ಹೇಗೆ ಕೇಳಿದ್ರೆ, ಸಮುದ್ರ ಮಥನದಿಂದ ಚಂದ್ರ ಉದಿಸಿ ಬಂದ ಹಾಗೆ ಆಧ್ಯಾತ್ಮಿಕ ಪ್ರೇಮವೆಂಬ ಮಂಥನದಿಂದ ಚೈತನ್ಯರೆಂಬ ಚಂದ್ರರ ಉದಯವಾಯಿತು. ಸೊ ಹಾಗಾಗಿ ಚೈತನ್ಯರ ಉದಯವಾಯಿತು ಅಂದ್ರೆ ಆಧ್ಯಾತ್ಮಿಕ ಪ್ರೇಮ, ಆ ಕೃಷ್ಣ ಮತ್ತು ರಾಧಾ ಇವರಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಪ್ರೇಮದ ಮಂಥನದಿಂದ ಚೈತನ್ಯ ಎಂಬ ಚಂದ್ರನ ಉದಯವಾಯಿತು. ವಾಸ್ತವವಾಗಿ ಚೈತನ್ಯರ ಮೈಬಣ್ಣ ಇದು ಗೌರಾಂಗ. ಸೊ ಅವರು ರಾಧಾರಾಣಿಯ ಮೈಬಣ್ಣ. ಸೊ ಹಾಗಾಗಿ ಬಂಗಾರ ವರ್ಣ ಅದನ್ನ ಚೈತನ್ಯರು ಉದಿಸಿ ಬಂದಿದ್ದರ ಮಹತ್ವವನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ಚೈತನ್ಯ ಅಂದ್ರೆ ರಾಧಾಕೃಷ್ಣ ಅಂದ್ರೆ ಯಾರು, ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಯಾರು, ಇದೆಲ್ಲ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತವನ್ನ ಬರೆದಿದ್ದಾರೆ. ಅವರು ಭಗವಾನ್ ಚೈತನ್ಯರಿಗೆ ನಮಸ್ಕಾರ ಸಮರ್ಪಣೆ ಮಾಡಿದ ಮೇಲೆ ನಿತ್ಯಾನಂದರಿಗೆ ಅವರು ನಮಸ್ಕಾರ ಮಾಡ್ತಾರೆ. ಯಾಕೆ ನಿತ್ಯಾನಂದರಿಗೆ ಮಾಡ್ತಾರೆ ಅಂದ್ರೆ, ನಿತ್ಯಾನಂದ ಹೇಳೋದು ಅದು ಶ್ರೀಕೃಷ್ಣನ ಮೊದಲನೆಯ ಇದು ಅಂದ್ರೆ ಅವರ ಫಸ್ಟ್ ಎಕ್ಸ್ಪ್ಯಾನ್ಷನ್. ಹಾಗಾಗಿ ಅಲ್ಲಿ ನಿತ್ಯಾನಂದರು ಮುಂದೆ ಏನಾಗ್ತಾರೆ ಅಂತಂದ್ರೆ, ನಿತ್ಯಾನಂದರು ಅಂದ್ರೆ ಬಲರಾಮ. ಸೊ ಬಲರಾಮ ಸಂಕರ್ಷಣ ಆಗ್ತಾರೆ ಅವರದ್ದು ವಿಸ್ತರಣೆ ಆಗಿ. ಆ ಸಂಕರ್ಷಣ ಆದ ಮೇಲೆ ಆ ಸಂಕರ್ಷಣೆಯಿಂದ ನಾರಾಯಣನಿಂದ ಈ ಮೂರು ಪುರುಷರು ಬರ್ತಾರೆ. ನಾರಾಯಣನಿಂದ ಎರಡನೇ ಸಂಕರ್ಷಣೆಯಿಂದ ಮೂರು ಪುರುಷರು ಬರ್ತಾರೆ. ಆ ಪುರುಷರಲ್ಲಿ ಬರ್ತಕ್ಕಂಥದ್ದು ಮಹಾವಿಷ್ಣು. ಸೊ ಇಲ್ಲಿ ಮಹಾವಿಷ್ಣು ಅಂದ್ರೆ ಇಲ್ಲಿ ಅದ್ವೈತಾಚಾರ್ಯ ಮಹಾವಿಷ್ಣು. ಸೊ ಹಾಗಾಗಿ ಇದೆಲ್ಲ ಕೃಷ್ಣನ ಅಭಿವ್ಯಕ್ತಿಗಳು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಚೈತನ್ಯ ಚರಿತಾಮೃತರು ಬಂದಾಗ ಇವರೆಲ್ಲರೂ ಬಂದಿದ್ದಾರೆ. ಕೃಷ್ಣ ಲಕ್ಷಗಟ್ಟಲೆ, ಏಕೆ ಕೋಟಿಗಟ್ಟಲೆ ದೀಪಗಳನ್ನು ಹೊತ್ತಿಸುವ ಮೂಲ ದೀಪ. ಸೊ ಬಹುಸಂಖ್ಯೆಯ ದೀಪಗಳನ್ನು ಬೆಳಗುತ್ತಾದರೂ ಮೂಲವೆಂಬ ತನ್ನ ಸ್ವಂತಿಕೆಯನ್ನು ಉಳಿಸ್ಕೊಂಡೇ ಇರುತ್ತೆ. ಅಂದ್ರೆ ಎಷ್ಟೋ ಕ್ಯಾಂಡಲ್ಗಳು ಹಚ್ಕೊಂಡು ಹೋಗ್ತಾ ಇರುತ್ತೆ, ಕೃಷ್ಣ ಮೂಲ ಕ್ಯಾಂಡಲು, ಫಸ್ಟ್ ಕ್ಯಾಂಡಲು. ಸೊ ಹಾಗಾಗಿ ತನ್ನ ಮೂಲ ರೂಪ, ತನ್ನ ಸ್ವಂತಿಕೆಯನ್ನ ಕೃಷ್ಣ ಉಳಿಸ್ಕೊಂಡಿದ್ದಾನೆ. ಹಾಗಾಗಿ ಇವೆಲ್ಲ ವಿಸ್ತರಣೆಗಳು, ಅನೇಕಾನೇಕ ವಿಸ್ತರಣೆಗಳು, ಅವು ವಿಷ್ಣು ತತ್ವದ ವಿಸ್ತರಣೆಗಳು. ಆದರೆ ನಾವು ಕಿರು ಹಣತೆಗಳು, ಅಂದ್ರೆ ನಾವೆಲ್ಲ ಜೀವಿಗಳು ವಿಭಿನ್ನಾಂಶ, ವಿಷ್ಣು ತತ್ವಗಳು ಸ್ವಾಂಶ. ಹಾಗಾಗಿ ನಾವು ಕಿರು ಹಣತೆ, ಸಣ್ಣ ಚಿಕ್ಕ ಹಣತೆ ಇದ್ದ ಹಾಗೆ ನಾವು. ಆದರೆ ವಿಷ್ಣು ತತ್ವ ಎಲ್ಲವೂ ಕೂಡ ಕೃಷ್ಣನ ವಿಸ್ತರಣೆ. ಕೃಷ್ಣ ಮೂಲ ಪುರುಷ, ಆದಿ ಪುರುಷ. ಹಾಗಾಗಿ ಇಲ್ಲಿ ಐಕ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐಕ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗ ಕಾರಣೋದಕಶಾಹಿ ವಿಷ್ಣು, ಮಹಾವಿಷ್ಣು, ಅವನು ಕಾರಣ ಸಮುದ್ರದ ಮೇಲೆ ಮಲಗಿರ್ತಾನೆ. ಮಲಗುವುದು ಅಂದ್ರೆ ಅವರು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಮಲಗುವುದು ಅಂದ್ರೆ ಯೋಗ ನಿದ್ರೆ ಅವರಿಗೆ. ಸೊ ಯೋಗ ನಿದ್ರೆಯಲ್ಲಿ ಪೌಡಿಸಿದಾಗ ಅವರು ಉಸಿರಾಡ್ತಾರೆ ಮೂಗಿನ ಹೊಳ್ಳೆಯಿಂದ. ಆ ಉಸಿರಾಡಿದಾಗ ಏನಾಗುತ್ತೆ, ಎಲ್ಲ ಬ್ರಹ್ಮಾಂಡಗಳು, ಅನೇಕ ಬ್ರಹ್ಮಾಂಡಗಳು ಎಲ್ಲ ಅವರಿಂದ ಹೊರಗೆ ಬರುತ್ತದೆ. ಆ ಒಂದು ಕಾರಣೋದಕಶಾಹಿಯ ಆ ರೋಮಕೂಪದಿಂದ ಹೊರಗೆ ಬರುತ್ತದೆ. ಮತ್ತೆ ಈ ಎಲ್ಲ ಬ್ರಹ್ಮಾಂಡಗಳು ಏನಾಗುತ್ತೆ ಅಂದ್ರೆ ಕಾರಣ ಸಮುದ್ರದ ಮೇಲೆ ತೇಲಾಡ್ತಾ ಇರ್ತವೆ. ಸೊ ಇದು ಐಕ ಬ್ರಹ್ಮಾಂಡದ ಸೃಷ್ಟಿ. ಆ ಬ್ರಹ್ಮಾಂಡದ ಸೃಷ್ಟಿ, ಪ್ರತಿ ಬ್ರಹ್ಮಾಂಡ ಗರ್ಭೋದಕಶಾಹಿ ವಿಷ್ಣು
ಅಲ್ಲಿ ಹೋಗಿ ಮತ್ತೆ ಪ್ರತಿ ಬ್ರಹ್ಮಾಂಡದಲ್ಲೂ ಬ್ರಹ್ಮನ ಸೃಷ್ಟಿ ಆಗುತ್ತೆ ಆ ಗರ್ಭೋದಕ್ಷಾಯಿ ವಿಷ್ಣುವಿನಿಂದ. ಹೀಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ವಾಮನನ ಕತೆ ಎಲ್ಲರಿಗೂ ಗೊತ್ತಿದೆ. ವಾಮನ ಅವತಾರ. ಸೊ ಅವಾಗ ಅವರು ಬಲಿ ಮಹಾರಾಜ ಹತ್ರ 3 ಹೆಜ್ಜೆಯ ಇದನ್ನ ಕೇಳಿದ್ರು. ಅಂದ್ರೆ ಭೂಮಿಯನ್ನ ಕೇಳಿದ್ರು, 3 ಪಾದದ ಭೂಮಿಯಷ್ಟನ್ನ. ಅವಾಗ ಕೇಳಿದಾಗ 1 ಹೆಜ್ಜೆ ಇಟ್ಟಾಗ ಈ ಭೂಮಂಡಲವನ್ನ ಆಕ್ರಮಿಸಿದ್ರು. ಆಮೇಲೆ 2ನೇ ಪದ ಇಡಬೇಕಾದ್ರೆ ಭೂಮಿಯ ಮೇಲೆ ಜಾಡಿಸಿದಾಗ ಏನಾಯ್ತು ಅಂದ್ರೆ ಅವರ ಬೆರಳು ಅಲ್ಲಿ ಕಾರಣ ಸಮುದ್ರದ ಮೇಲಕ್ಕೆ ಇದಾಯ್ತಂತೆ. ಅದು ತಾಗಿ ಕವರಿಂಗಿಗೆ ತಾಗ್ತಂತೆ. ಅಂದ್ರೆ ಎಲ್ಲ ಈ ಬ್ರಹ್ಮಾಂಡದ ಕವರಿಂಗಿಗೆ ತಾಗಿತ್ತು ಅವರ ಹೆಬ್ಬೆರಳು ತುದಿ. ಅವಾಗ ಕಾರಣ ಸಮುದ್ರದ ಒಂದು ಸಣ್ಣ ಚಿಕ್ಕ ರಂಧ್ರ ಆಯ್ತು. ಆ ಚಿಕ್ಕ ರಂಧ್ರದ ಮೂಲಕ ಕಾರಣ ಸಮುದ್ರದ ನೀರು ಹೊರಗೆ ಬಂತು. ಇದು ಮುಂದೆ ಗಂಗಾ ಮಾತೆ ಆಯ್ತು. ಸೊ ಆ ಗಂಗಾ ಜಲ ವಿಷ್ಣುವಿನ ಪವಿತ್ರ ಉದಕ. ಯಾಕೆಂದ್ರೆ ಭಗವಂತನ ಆ ಪಾದದಿಂದ ಬಂದಿದ್ದು ಗಂಗಾ. ಹಾಗಾಗಿ ಅದು ಪವಿತ್ರ. ಆ ಗಂಗೆಯನ್ನು ಸೇತು ಹಿಮಾಚಲ ಪರ್ಯಂತ ಜನ ಅದನ್ನ ಪೂಜಿಸ್ತಾರೆ. ಹಾಗಾಗಿ ಇದು ಕಾರಣ ಸಮುದ್ರದಲ್ಲಿ ಪೌಡಿಸಿರುವ ಮಹಾವಿಷ್ಣು ಅವರು ಬಲರಾಮನ ವಿಸ್ತರಣೆ. ಹಾಗಾಗಿ ಇಲ್ಲಿ ಬಲರಾಮ, ಇಲ್ಲಿ ಹರೇ ಕೃಷ್ಣ ಮಂತ್ರ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಬರ್ತಕ್ಕಂಥದ್ದು ರಾಮ ಅಂದ್ರೆ ಬಲರಾಮ, ಕೃಷ್ಣ ಅಂದ್ರೆ ಕೃಷ್ಣ. ಹೀಗೆ ಅದಲ್ಲದೆ ಕೃಷ್ಣ ಮತ್ತು ಬಲರಾಮ ಅಲ್ಲದೆ ಭಗವಾನ್ ಚೈತನ್ಯ ಮತ್ತು ನಿತ್ಯಾನಂದರು. ಕೃಷ್ಣ ಅಂದ್ರೆ ಚೈತನ್ಯ, ಮತ್ತೆ ರಾಮ ಅಂದ್ರೆ ನಿತ್ಯಾನಂದ. ಸೊ ಇದನ್ನು ಕೂಡ ಇದು ಸೂಚಿಸುತ್ತದೆ. ಹಾಗಾಗಿ ಈಗ ಚೈತನ್ಯ ಚರಿತಾಮೃತ ಅಂದ್ರೆ ಏನು ಅನ್ನೋ ಚರ್ಚೆ ಮಾಡ್ತದೆ ಅಂದ್ರೆ ಈ ಐಕ ಸೃಷ್ಟಿಯ ಆಚೆ ಏನಿದೆ ಅದನ್ನ ಚರ್ಚೆ ಮಾಡ್ತದೆ ಚೈತನ್ಯ ಚರಿತಾಮೃತ. ಸೊ ಐಕ ಪ್ರಪಂಚದ ಆಚೆ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಪ್ರಪಂಚ. ಸೊ ಈ ಐಕ ಜಗತ್ತಿನ ವಿಸ್ತರಣೆಯನ್ನ ಮಾಯೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಮಾಯೆ ಹೇಳೋದು ಯಾವಾಗ್ಲೂ ಅಸ್ತಿತ್ವದಲ್ಲಿ ಇರೋದಿಲ್ಲ. ಅದು ಸೃಷ್ಟಿಯಾದಾಗ ಅಸ್ತಿತ್ವದಲ್ಲಿ ಬರುತ್ತದೆ, ಮತ್ತೆ ಪ್ರಳಯ ಆದಾಗ ಅದು ಅಭಿವ್ಯಕ್ತ ಆಗುದಿಲ್ಲ. ಅದು ಅಭಿವ್ಯಕ್ತ ಆಗುದಿಲ್ಲ. ಹೀಗಾಗಿ ಈ ಮಾಯಾ ಪ್ರಪಂಚ ಅಭಿವ್ಯಕ್ತ ಆಗುತ್ತೆ, ಅನಭಿವ್ಯಕ್ತವೂ ಕೂಡ ಆಗುತ್ತೆ. ಅದಕ್ಕಾಗಿ ಅದು ಭ್ರಮಾತ್ಮಕ ಅಂತ ಹೇಳಿದ್ದಾರೆ. ಸೊ ತಾತ್ಕಾಲಿಕ ಅಭಿವ್ಯಕ್ತಿ. ಸೊ ಹಾಗಾಗಿ ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತಾತ್ ಸನಾತನಃ ವ್ಯಾಸ ಸರ್ವೇಶು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಅಂದ್ರೆ ಇದು ಈ ಅಭಿವ್ಯಕ್ತವೂ ಅನಭಿವ್ಯಕ್ತವೂ ಆಗಿರ್ತಕ್ಕಂತ ಈ ಜಡ ಪ್ರಪಂಚವನ್ನು ಬಿಟ್ಟು ಬೇರೆ ಪ್ರಕೃತಿ ಇದೆ. ಅದು ಆಧ್ಯಾತ್ಮಿಕ ಪ್ರಕೃತಿ, ದಿವ್ಯ ಪ್ರಕೃತಿ. ಅದು ಪರಮೋನ್ನತವಾದದ್ದು, ಅದು ನಾಶವಾಗುವುದಿಲ್ಲ. ಸೊ ಅದರ ಬಗ್ಗೆ ಈ ಚೈತನ್ಯ ಚರಿತಾಮೃತ ಹೇಳ್ತದೆ. ಸೊ ಆ ಪರಮೋನ್ನತನ ಪ್ರಕೃತಿ ವ್ಯಕ್ತ ಅವ್ಯಕ್ತಗಳನ್ನ ಮೀರಿದ್ದು, ಐಕ ಪ್ರಪಂಚವನ್ನ ಅದು ಮೀರಿದ್ದು. ಅಲ್ಲಿರ್ತಕ್ಕಂಥದ್ದು ಪರಾಪ್ರಕೃತಿ. ಅಂದ್ರೆ ಪರಾಪ್ರಕೃತಿ ಅಂದ್ರೆ ಪ್ರಾಣಶಕ್ತಿ. ಸೊ ಹಾಗಾಗಿ ಇಲ್ಲಿ ನಮ್ಮ ದೇಹಕ್ಕೆ ನಾವು ಹೋಲಿಸಿಕೊಂಡ್ರು ಕೂಡ ಈ ದೇಹ ಅಪರ ಪ್ರಕೃತಿ, ಆದರೆ ಜೀವಾತ್ಮ ಪರಾಪ್ರಕೃತಿ. ಸೊ ಹಾಗಾಗಿ ಈ ಪರಾಪ್ರಕೃತಿ ಜೀವಾತ್ಮ ಆತ್ಮದ ಲಕ್ಷಣ. ಅದು ಪರಾಪ್ರಕೃತಿಯ ಲಕ್ಷಣ ಪ್ರಜ್ಞೆ ಅಂತಂದ್ರೆ ಅದು ಕಾನ್ಶಿಯಸ್ನೆಸ್. ಸೊ ಐಕ ಜಗತ್ತಲ್ಲಿ ಜಡ ವಸ್ತುಗಳಿಗೆ ಪ್ರಜ್ಞೆ ಇರೋದಿಲ್ಲ. ಈಗ ನೋಡಿ, ನಾವು ನಿನ್ನೆ ಮೇಜಿನ ಬಗ್ಗೆ ಮಾತಾಡಿದ್ವಿ. ಮೇಜಿಗೆ ಪ್ರಜ್ಞೆ ಇರೋಲ್ಲ, ಜಡ ವಸ್ತು. ಆಮೇಲೆ ಭೂಮಿ, ಮರಗಳು ಅವೆಲ್ಲ ಕೂಡ ಪ್ರಜ್ಞೆ ಇರುತ್ತೆ. ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂತ ಮರಗಳಿಗೆ ಪ್ರಜ್ಞೆ ಇರುತ್ತೆ. ಆದ್ರೆ ಭೂಮಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜಡ ವಸ್ತುಗಳಿಗೆ ಪ್ರಜ್ಞೆ ಇರೋದಿಲ್ಲ ಐಕ ಜಗತ್ತಲ್ಲಿ. ಆದರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಜಡ ವಸ್ತುವಿಗೂ ಕೂಡ ಪ್ರಜ್ಞೆ ಇರುತ್ತೆ. ಸೊ ಹಾಗಾಗಿ ಐಕ ಅಭಿವ್ಯಕ್ತಿಯು ಎಲ್ಲಿಯ ತನಕ ಹಬ್ಬಿದೆ ಅದು ಯಾರಿಗೂ ಗೊತ್ತಾಗಲ್ಲ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಐಕ ಜಗತ್ತು. ಇನ್ನು ಆಧ್ಯಾತ್ಮಿಕ ಜಗತ್ತು ಅದು ಕೂಡ ತುಂಬಾ ಇದೆ. ಆಧ್ಯಾತ್ಮಿಕ ಜಗತ್ತು ತ್ರಿಪಾದ ವಿಭೂತಿ, ಐಕ ಜಗತ್ತು ಏಕಪಾದ ವಿಭೂತಿ. ಸೊ ಹಾಗಾಗಿ ತ್ರಿಪಾದ ವಿಭೂತಿ ಅಂದ್ರೆ ಐಕ ಜಗತ್ತಿಗಿಂತ ಅನೇಕ ಪಟ್ಟು ವಿಸ್ತಾರವಾಗಿದೆ ಆಧ್ಯಾತ್ಮಿಕ ಜಗತ್ತು. ಸೊ ಹಾಗಾಗಿ ಈ ಐಕ ಜಗತ್ತಿನಾಚೆ ಏನಿದೆ ಎಂಬುದರ ಬಗ್ಗೆ ನಮಗೆ ತಿಳ್ಕೊಬೇಕು ಅಂತಂದ್ರೆ ವೇದ ಸಾಹಿತ್ಯಗಳನ್ನ ನಾವು ವಿವರ ತಗೋಬೇಕು. ನಾವು ಇದು ಯಾಕೆ ವೇದ ಸಾಹಿತ್ಯ ತಗೋಬೇಕು ಅಂದ್ರೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅದನ್ನ ತಿಳ್ಕೊಳಕ್ಕೆ. ಪ್ರಯೋಗ ಸಿದ್ಧವಾದ ಜ್ಞಾನವನ್ನು ಅವಲಂಬಿಸುವ ಜನ ವೇದೀಯ ನಿರ್ಣಯಗಳನ್ನು ಕೆಲವರು ಅನುಮಾನದಿಂದ ನೋಡ್ತಾರೆ, ಅಂದ್ರೆ ಈ ಸೈಂಟಿಸ್ಟ್ಗಳು. ಏಕೆಂದರೆ ಜಗತ್ತು ಎಲ್ಲಿಯ ತನಕ ವಿಸ್ತರಿಸಿದೆ ಎಂಬುದನ್ನು ಈ ಅನುಮಾನದ ಜನ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಸೊ ಹಾಗಾಗಿ ಈ ನಾವು ವೇದ ಸಾಹಿತ್ಯಗಳನ್ನ ನಂಬಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಬ್ರಹ್ಮಾಂಡದಲ್ಲಿ ಬಹುದೂರ ಹೋಗುವುದಂತೂ ಈ ಜನರ ಶಕ್ತಿಗೆ ಮೀರಿದ ಮಾತು. ನಾವು ಈ ಬ್ರಹ್ಮಾಂಡದ ಐಹಿಕ ಬ್ರಹ್ಮಾಂಡ ದಾಟಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪ್ರಯೋಗ ಮಾಡಿ ತಿಳ್ಕೊಳಿಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ನಾವು ಆಧ್ಯಾತ್ಮಿಕ ಪ್ರಪಂಚ ತಿಳ್ಕೊಬೇಕು ಅಂದ್ರೆ ವೇದ ಸಾಹಿತ್ಯಗಳನ್ನ ನಾವು ನಂಬಲೇಬೇಕು. ಸೊ ಹಾಗಾಗಿ ನಮ್ಮ ಗ್ರಹಣ ಶಕ್ತಿಯ ಆಚೆ ಉಳಿಯುವುದನ್ನು ಅಚಿಂತ್ಯ ಅನೂಹ್ಯ ಎಂದು ಕರೀತಾರೆ. ನಮಗೆ ಯಾವುದನ್ನ ನಾವು ತಿಳ್ಕೊಳಕ್ ಆಗಲ್ಲ, ಅದು ನಮ್ಮ ತಿಳುವಳಿಕೆಗೆ ಮೀರಿದ್ದು, ಅದು ಅಚಿಂತ್ಯ, ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಚರ್ಚೆ ಮಾಡಿದ್ರೆ ನಿರರ್ಥಕ. ಸೊ ಇಂತಹ ವಿಷಯವನ್ನ ಅದು ಆಗಿದ್ದಲ್ಲಿ ಚರ್ಚೆಗಾಗ್ಲಿ ಪ್ರಯೋಗಕ್ಕಾಗ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಶಕ್ತಿಗೆ ಅದು ಮೀರಿದ್ದು, ನಮ್ಮ ವಿಷಯ ಗ್ರಹಣ ಶಕ್ತಿಗೆ ಅದು ಮಿತಿ ಇದೆ. ಸೊ ಈ ಮಿತಿಯನ್ನ ಮೀರಿದ್ದು, ಅದಕ್ಕಾಗಿ ನಾವು ಅಚಿಂತ್ಯ ವಸ್ತುಗಳನ್ನ ತಿಳ್ಕೊಬೇಕು, ಅನೂಹ್ಯವಾದ ವಸ್ತುಗಳನ್ನ ತಿಳ್ಕೊಬೇಕು ಅಂದ್ರೆ ವೇದ ಸಾಹಿತ್ಯವನ್ನು ಅವಲಂಬಿಸಬೇಕು. ಹಾಗಾಗಿ ಪರಾಪ್ರಕೃತಿಯ ಜ್ಞಾನದನ್ನ ನಾವು ತಿಳ್ಕೊಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ವೇದಗಳ ಬಗ್ಗೆ ನಾವು ವೇದಗಳನ್ನ ಆ ವೇದ ಸಾಹಿತ್ಯವನ್ನು ತಿಳ್ಕೊಂಡು ಅದನ್ನ ನಾವು ಕಲಿಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ 4ನೇ ಅಧ್ಯಾಯದಲ್ಲಿ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಇಕ್ಷ್ವಾಕವೇ ಬ್ರವೀತ್. ವಿವಸ್ವಾನ್ ಅಥವಾ ಭಗವಾನ್ ಸೂರ್ಯನಿಗೆ ನಾನು ಅವಿನಾಶಿಯಾದ ಯೋಗ ವಿದ್ಯೆಯನ್ನು ಹೇಳಿದೆ. ವಿವಸ್ವಾನನ್ನು ಮಾನವ ಜನಾಂಗದ ಪಿತನಾದ ಮನುವಿಗೆ ಉಪದೇಶಿಸಿದ, ಮನು ಇಕ್ಷ್ವಾಕುವಿಗೆ ಬೋಧಿಸಿದ. ಭಗವದ್ಗೀತೆಯನ್ನ ಮೊಟ್ಟ ಮೊದಲು ಒಬ್ಬ ಶ್ರೀಕೃಷ್ಣ ಈ ಸೂರ್ಯನಿಗೆ ಹೇಳಿದ್ದಾನೆ, ಸೂರ್ಯ ದೇವನಿಗೆ. ಆ ಸೂರ್ಯ ದೇವ ಏನ್ ಮಾಡಿದಾನೆ? ಅವನು ಮನುವಿಗೆ ಹೇಳ್ದ, ಮಾನವ ಜನಾಂಗದ ಮನುವಿಗೆ ಹೇಳ್ದ. ಭಗವಾನ್ ಸೂರ್ಯನಿಗೆ ಹೇಳ್ದ, ಆ ವಿವಸ್ವಾನು ಮಾನವ ಜನಾಂಗದ ಪಿತನಾದ ಮನುವಿಗೆ ಹೇಳಿದ, ಮನು ಅದನ್ನ ಇಕ್ಷ್ವಾಕುವಿಗೆ ಬೋಧಿಸಿದ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿಗೆ ನಾವು ನಿಲ್ಲಿಸೋಣ. ಅಂದ್ರೆ ತುಂಬಾ ಇದೆ ಇದನ್ನ ತಿಳ್ಕೊಳ್ಳೋದೆಲ್ಲ. ಆದ ಮೇಲೆ ನಮಗೆ ಈ ಪೀಠಿಕೆ ಆದ ಮೇಲೆ ಈ ಚೈತನ್ಯರ ಉಪದೇಶಗಳು ಎಲ್ಲಾ ತರಗತಿಗಳು ಶುರುವಾಗತ್ತೆ. ಹಾಗಾಗಿ ಇವತ್ತಿಗೆ ಟೈಮ್ ಆಯ್ತು. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಏನಾದ್ರೂ ಇದ್ರೆ ಹೇಳ್ಬೋದು. ಇವತ್ತು ಸಾರಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಇಲ್ಲಿ ಲೈಟ್ ಹರೇ ಕೃಷ್ಣ. ಎಲ್ಲರೂ ಅನ್ಮ್ಯೂಟ್ ಆಗ್ಲಿ ಮಾತಾಜಿ. ಮಾಡಿದೆ ಮಾತಾಜಿ, ಅನ್ಮ್ಯೂಟ್ ಮಾಡಿದೀನಿ. ಹಾ, ಅಂದ್ರೆ ಸಾರಿ, ಇವತ್ತು ಏನಾಯ್ತು ಅಂದ್ರೆ ಲೈಟ್ ಹೋಯ್ತು ಇಲ್ಲಿ ನನಗೆ. ಹಾಗಾಗಿ ಲ್ಯಾಪ್ಟಾಪ್ ಅಲ್ಲಿ ಇಂಟರ್ನೆಟ್ ಬರ್ಲಿಲ್ಲ, ನಾನು ಮೊಬೈಲ್ ಇಂದ ಜಾಯ್ನ್ ಆದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಏನಿದ್ರು ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಥ ಏನಾದ್ರು ಆಯ್ತಾ ಇವತ್ತಿನ ಸಬ್ಜೆಕ್ಟ್ಗಳು? ಅರ್ಥ ಆಯ್ತು ಮಾತಾಜಿ. ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ. ಏನಾಯ್ತು? ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ. ಅಂದ್ರೆ ಏನು ಗೊತ್ತಾ, ನನಗೂ ಡಿಸ್ಟರ್ಬ್ ಆಗೋಯ್ತು. ಯಾಕೆಂದ್ರೆ ಲೈಟ್ ಹೋಯ್ತು, ಲ್ಯಾಪ್ಟಾಪ್ ಹೋಯ್ತು, ನನ್ ಕಡೆ ಪ್ರೊಜೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅವ್ರದ್ದೇನು ಓದ್ತಾ ಇದೆ, ಕೋಆರ್ಡಿನೇಟ್ ಆಗ್ಬೇಕು, ಹೀಗೆಲ್ಲ ಆಯ್ತು ಇವತ್ತು. ಹರೇ ಕೃಷ್ಣ. ಅದೇನಾಗತ್ತೆ ಅಂದ್ರೆ ನಾವು ಕ್ಲಾಸ್ ಮಾಡುವಾಗ ನಮ್ ಕೈಲಿ ಇದಿರ್ಬೇಕು, ಅಂದ್ರೆ ಕ್ಲಾಸಿಂದ ಇದು ನಮಗೆ ಇದು ಸ್ಲೈಡ್ ಶೋ ಇರಬೇಕು, ಅವಾಗ ನಮಗೆ ಕೋಆರ್ಡಿನೇಟ್ ಆಗುತ್ತೆ. ಅಂದ್ರೆ ಕೋಆರ್ಡಿನೇಷನ್ ಆಗೋದಿಲ್ಲ ನಮ್ಗೆ, ಅದು ನೋಡಿ ನೋಡಿ ಹೇಳ್ಬೇಕಾಗತ್ತೆ. ಹರೇ ಕೃಷ್ಣ. ಏನಾದ್ರೂ ನನ್ನಿಂದ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ. ಹರೇ ಕೃಷ್ಣ. ನಿಮಗೆ ಅನಾನುಕೂಲತೆ ನಮ್ಮ ಕೈಲಿ ಇಲ್ಲ, ಲೈಟ್ ಎಲ್ಲ ಇರೋದು ಹೋಗೋದು ನಮ್ ಕೈಲಿ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಇಲ್ಲ ಅಂದ್ರೆ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಪತಿತಾನಾಂ ಪಾವನೇಭ್ಯೋ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.